न चान्यं ऋणेऽहं वरेशादपीह इदन्तेव पूर्णात गोपालबालम् सदा मे मनस्य वीरस्तां किमन्यै इदन्ते मुकाम्बोज अत्यन्तनीलैर्वृतं कुन्तलैस्तेक्तरक्तैश्च गोप्य मोहश्चुम्बितं बिम्बरक्ताधरं मे मनस्य विरस्तमलं लक्षलाभै नमो देवदामोदर अनन्त विष्णु प्रसीद प्रभु दुःखजलाब्धिमग्नम् कृपादृष्टिरष्ट्यति दिनं बतानु ग्रहाणेशमामग्नं यदीक्षिदृश्याम् कुबेरात्मजौ बद्धमूर्तैवायेव त्वया मोचितौ भक्तिभजौ कृतौ च तथा प्रेम भक्तिं स्वाकामे प्रयच्छ नमोक्षे गृहामेऽस्ति दामोदरेऽहम् नमस्तेऽस्तु दाम्ने स्फुरदीप्तिदाम्ने त्वदीयोदरायत विश्वस्य दाम्ने नमो राधिकायै त्वदीया प्रियायै नमो अनन्तलीलाय देवाय तुभ्यम् नमो राधिकायै त्वदीया प्रियायै नमो अनन्तलीलाय देवाय तुभ्यम् हरे कृष्णा कृष्ण कृष्ण हरे 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 रामा 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 हरे 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 कृष्णा कृष्ण कृष्ण हरे 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 रामा 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 हरे 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 कृष्णा कृष्ण कृष्ण हरे 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 रामा 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 हरे 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 कृष्ण प्रभुजी ಧನ್ಯವಾದಗಳು ಕೃಷ್ಣ ಅರ್ಥ ಯಾರಾದ್ರೂ ಓದ್ತೀರಾ ಅನುವಾದ? ಹರೇ ಕೃಷ್ಣ ಮಾತಾಜಿ. ನಿತ್ಯ ಸಚ್ಚಿತ್ ಆನಂದ ರೂಪಿಯಾದ ಸರ್ವೋನ್ನತ ಪ್ರಭು ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಮೀನಿನ ಆಕಾರದ ಕುಂಡಲಗಳು ಅವನ ಕಿವಿಯಲ್ಲಿ ತೂಗುತ್ತಿವೆ. ಗೋಕುಲ ದಿವ್ಯ ಕ್ಷೇತ್ರದಲ್ಲಿ ಅವನು ಶೋಭಿಸುತ್ತಿದ್ದಾನೆ. ತಾಯಿ ಯಶೋದೆಯು ಮೊಸರು ಕಡಿತಿದ್ದ ಮಡಕೆಯನ್ನು ಒಡೆದು ನೇತು ಹಾಕಿದ್ದ ಪಾತ್ರೆಯಿಂದ ಬೆಣ್ಣೆಯನ್ನು ಕದ್ದ ತಪ್ಪಿಗಾಗಿ ಹೆದರಿ ತನ್ನನ್ನು ಕಟ್ಟಿ ಹಾಕಿದ್ದ ಮರದ ಒರಳಿನಿಂದ ಓಡಲೆತ್ನಿಸಿ ಹಿಂದಿನಿಂದ ಇನ್ನೂ ಬೇಗ ಬಂದ ಯಶೋದೆಯ ಕೈಗೆ ಅವನು ಸಿಕ್ಕಿಕೊಂಡನು. ಹರೇ ಕೃಷ್ಣ ಮಾತಾಜಿ. ಎರಡನೇದು ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಓದಿ ಕಂಟಿನ್ಯೂ ಮಾಡ್ತಾ ಹೋಗಿ. ತಾಯಿಯ ಕೈಯಲ್ಲಿ ಹಿಡಿದಿರುವ ಬೆತ್ತವನ್ನು ನೋಡಿ ಅವನು ಮತ್ತೆ ಮತ್ತೆ ಅಳುತ್ತಿದ್ದಾನೆ. ತಾವರಿಯಂತಹ ಕೈಗಳಿಂದ ಕಣ್ಣುಗಳು ಉಜ್ಜಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಂತೆ 3 ರೇಖೆಗಳಿಂದ ಕೂಡಿರುವ ಕೊರಳಿನಲ್ಲಿ ಆಗಿರುವ ಮುತ್ತುಗಳ ಹಾರವು ಅವನು ಅಳುತ್ತಾ ವೇಗವಾಗಿ ಉಸಿರು ಬಿಡುತ್ತಿರುವುದರಿಂದ ಅಲುಗಾಡುತ್ತಿವೆ. ಯಾರ ಹೊಟ್ಟೆಯನ್ನು ಹಗ್ಗದಿಂದ ಅಲ್ಲದೆ ತಾಯಿಯ ಶುದ್ಧ ಪ್ರೇಮದಿಂದ ಬಂಧಿಸಲಾಗಿದೆಯೋ ಆ ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಮೇಲೆ ಮಾಡಿ ಮಾತಾಜಿ. ಇಂತಹ ಬಾಲಲೀಲೆಗಳಿಂದ ಅವನು ಗೋಕುಲದ ನಿವಾಸಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುತ್ತಿದ್ದಾನೆ. ತನ್ನ ಸರ್ವೋನ್ನತ ವೈಭವದ ಅರಿವಿನಲ್ಲಿ ತಲ್ಲೀನರಾಗಿರುವ ಭಕ್ತರಿಗೆ ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೆಯೋ, ಯಾರು ಭಯ ಮತ್ತು ಗೌರವಗಳ ಎಲ್ಲಾ ಪರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೆಯೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತೋರಿಸಿಕೊಡುತ್ತಿದ್ದಾನೆ. ಪ್ರಭು ದಾಮೋದರನಿಗೆ ಪ್ರೀತಿಯಿಂದ 100,000 ಸಲ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ. ಓದಿ. ಪ್ರಭು ಸಮಸ್ತ ವರಗಳನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರೂ
ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ ಅತ್ಯುನ್ನತವಾದ ನಿತ್ಯ ವೈಕುಂಠ ವಾಸವನ್ನಾಗಲಿ ಅಥವಾ ಭಕ್ತಿಯ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರವನ್ನಾಗಲಿ ಬೇಡುವುದಿಲ್ಲ. ಪ್ರಭುವೆ, ಬೃಂದಾವನದ ಬಾಲಗೋಪಾಲರ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ ಎಂದಷ್ಟು ಮಾತ್ರ ಬೇಡುತ್ತೇನೆ. ಹಾಗಲ್ಲದೆ ಬೇರೆ ಯಾವ ವರದಿಂದ ನನಗೆ ಏನು ಪ್ರಯೋಜನ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಮೇಲೆ ಓದಿ. ಮೇಲೆ ಮಾಡಿ ಸ್ವಲ್ಪ ಮಾತಾಜಿ. ಮೇಲ್ ಮಾಡಿ ಮಾತಾಜಿ. ಪ್ರಭು ಹರೇ ಕೃಷ್ಣ. ಪ್ರಭುವೇ, ಕೆಂಪು ಛಾಯೆಯಿಂದ ಕೂಡಿದ ಕರಿ ಗುರುಗಳಿಂದ ಆವೃತವಾದ ನಿನ್ನ ಮುಖ ಕಮಲವನ್ನು ತಾಯಿ ಯಶೋದೆಯು ಮತ್ತೆ ಮತ್ತೆ ಚುಂಬಿಸುತ್ತಾಳೆ ಮತ್ತು ನಿನ್ನ ತುಟಿಗಳು ಬಿಂಬ ಫಲದಂತೆ ಕೆಂಪಾಗಿವೆ. ನಿನ್ನ ಮುಖ ಕಮಲದ ಈ ಸುಂದರ ದೃಶ್ಯವೇ ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ. ಇಂತಹ ಸಾವಿರಾರು ವರಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಹರೇ ಕೃಷ್ಣ ಮಾತಾಜಿ. ದೇವೋತ್ತಮ ಪ್ರಭುವೇ, ನಿನಗೆ ನಮಸ್ಕರಿಸುತ್ತೇನೆ. ದಾಮೋದರನೇ, ಅನಂತನೇ, ವಿಷ್ಣುವೇ, ಒಡೆಯನೇ, ನನ್ನ ಪ್ರಿಯ ಪ್ರಭುವೇ, ನನ್ನ ಮೇಲೆ ಕೃಪೆ ತೋರಿಸು. ನಿನ್ನ ಈ ಕೃಪಾ ದೃಷ್ಟಿಯನ್ನು ಬೀರಿ ಪ್ರಾಪಂಚಿಕ ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಈ ಅಜ್ಞಾನಿಯಾದ ಮೂರ್ಖನನ್ನು ಉದ್ಧರಿಸು. ನನ್ನ ದೃಷ್ಟಿಗೆ ಗೋಚರನಾಗು. ಹರೇ ಕೃಷ್ಣ ಮಾತಾಜಿ. ಪ್ರಭು ದಾಮೋದರನೇ, ಕುಬೇರನ 2 ಮಕ್ಕಳಾದ ಮಣಿಗ್ರೀವ ಮತ್ತು ನಲಕುವಾರರನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ಒರಳಿಗೆ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನ ಪ್ರೇಮ ಭಕ್ತಿಯನ್ನು ನನಗೆ ನೀಡು. ಅದೊಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. ಓದಿ ನೆಕ್ಸ್ಟ್. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗಕ್ಕೆ ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಅಷ್ಟು ಕೀರ್ತನೆ ಮಾಡಿ. ಯಾರು ಮಾಡ್ತೀರಿ? ಯಾರು ಮಾಡ್ತೀರಿ? ಪ್ರಭುಜಿಸ್ ಯಾರಾದ್ರು? ಮುರಳೀಧರ್, ಲೀಲಾಧರ್ ಮಾಡ್ತೀರಾ? ನಾನು ಹೊರಡುದು ಮಾತಾಜಿ ಈಗ ಡ್ಯೂಟಿ. ಹಾ, ಜಯರಾಧ ಮಾಧವ ಹಾಡಿ ಪ್ರಭುಜಿ. ಜಯ ಜಯ ರಾಧ ಮಾಧವ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರದಾರಿ ಯಶೋದ ಬ್ರಜ ಜನ ತೀರ ಜಯ ರಾಧ ಮಾಧವ ಜಯ ಗೋಪಿ ಜನ ವಲ್ಲಭ ಗಿರಿಧರ ಯಶೋದ ನಂದನ ಬ್ರಜ ಜನ ರಂಜನ ಯಮುನ ತೀರ ವನಚಾರಿ ಜಯ ರಾಧ ಮಾಧವ ಜಯ ಬಿಹಾರಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಯಾವ ಸ್ಥಳ ಕಾಣ್ತದೆ? ಹರೇ ಬಲ್ಲಿ ಬಲ್ಲಿ
ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ. ಮ್ಯೂಟ್ ಆಗಿದ್ದೀರಾ ಪ್ರಭುಜಿ? ಹರೇ 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 ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ, ಅಲ್ಲ, ಪ್ರಭುಜಿ ಮ್ಯೂಟ್ ಆಗಿದ್ದಾರೆ. ಹರೇ ಕೃಷ್ಣ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಮ್ಯೂಟ್ ಆಗಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಮಾತಾಜಿ ಪ್ರಣಾಮಗಳು ನೀವು ಮಾತಾಜಿ. ಓದಿಸಿ ಮಾತಾಜಿ ಶ್ಲೋಕ, ನಾನು ಜಾಯ್ನ್ ಆಗ್ತೀನಿ. ಶ್ಲೋಕ ಓಕೆ ಓಕೆ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 23. ಮೊದಲು ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಚೈವ ನರೋತ್ತಮಂ ಸರಸ್ವತಿ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ಜಯಾಮುದೀರಯೇತ್. ತतो ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ಯಂ ಭಾಗವತ ಸೇವಯಾ ನಿತ್ಯಂ ಭಗವತ್ಯೋತ್ತಮ ಶ್ಲೋಕೆ ಭಗವತಿ ಉತ್ತಮಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕಂದ 4, ಅಧ್ಯಾಯ 11, ಶ್ಲೋಕ 23. ಯುದ್ಧ ನಿಲುಗಡೆಗೆ ಸ್ವಯಂಭುವ ಮನುವಿನ ಸಲಹೆಯಲ್ಲಿ ಶ್ಲೋಕ 23. ಅವ್ಯಕ್ತಸ್ಯ ಅಪ್ರಮೇಯಸ್ಯ ನಾನಾಸಕ್ತಿ ಉದಯಸ್ಯ ಚ ಅವ್ಯಕ್ತ ಅಪ್ರಮೇಯಸ್ಯ ನಾನಾಸಕ್ತ್ಯುದಯಸ್ಯ ಚ ನವೈಚಿಕಿಷಿತಂ ಕೋ ವೇದಾತ ಸ್ವಸಂಭವಂ ಸ್ವಸಂಭವಂ ನ ವೈ ಚಿಕಿತ್ಸತಂ ತಥಾ ನ ವೈ ಚಿಕೀರ್ಷಿತಂ ಕೋ ವೇದ ಸ್ವಸಂಭವಂ ಕೋ ವೇದಾಥ ಸ್ವಯಂ ಸ್ವಸ್ವಂ ಸ್ವಸಂಭವಂ. ಓಕೆ, ಓದಿ ಮಾತಾಜಿ. ಯಾರು ಓದ್ತೀರಿ? ಓದಿ. ಅವ್ಯಕ್ತಸ್ಯ ಪ್ರಮೇಯಸ್ಯ ನಾನಾಶಕ್ತಿಯ ಉದಯಸ್ಯ ಚ ನಾವೈಚಿಕಿತ್ಸಂ ತಾತ ಕೋ ವೇದಾರ್ಥ ಸಂಭವಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಸ್ಯ ಪ್ರಮೇಯಸ್ಯ ನಾನಾಸಕ್ತ್ಯುದಯಸ್ಯ ಚ ನಾವೈ ಚಿಕೀರ್ಷಿತಂ ತಾತ ಕೋ ವೇದಾದ ಸ್ವಸಂಭವಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತ ಸ ಪ್ರಮೇಯಸ್ಯ ನಾನಾಶಕ್ತ್ಯುದಯಸ್ಯ ಚ ನ ವೈ ಚಿಕೀರ್ಷಿತಂ ತಾತ ಕೋ ವೇದಾತ ಸ್ವಸಂಭವಂ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಸ್ಯ ಪ್ರಮೇಯಸ್ಯ ನಾನಾಶಕ್ತ್ಯುದಯಸ್ಯ ಚ ನ ವೈ ಚಿಕೀರ್ಷಿತಂ ತಾತ ಕೋ ವೇದಾಂಡ ಸ್ವಯಂಭವಂ.
ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಅವ್ಯಕ್ತ ಸ್ವಪ್ರಮೇಯಸ್ಯ ನಾನಾ ಶಕ್ತ್ಯುದಯಸ್ಯ ಚ ನ ವೈ ಚಕೀರ್ಷಿತಂ ತಾತ ಕೋ ವೇದಾತ ಸ್ವಸಂಭವಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಅವ್ಯಕ್ತಸ್ಯ ಅಪ್ರಮೇಯಸ್ಯ ನಾನಾ ಶಕ್ತಿ ಉದಯಸ್ಯ ಚ ನ ವೈಚಿಕೀರ್ಷಿತಂ ತಾತ ಕೋ ವೇದಾತ ಸ್ವಸಂಭವಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಅವ್ಯಕ್ತಾಸ್ಯ ಪ್ರಮೇಯಸ್ಯ ನಾನಾ ಶಕ್ತ್ಯುದಯಸ್ಯ ಚ ನ ವೈ ಚಿಕೀರ್ಷಿತಂ ತಾತ ಕೋ ವೇದಾತ ಸ್ವಸಂಭವಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಸ್ಯ ಪ್ರಮೇಯಸ್ಯ ನಾನಾ ಶಕ್ತಿ ಉದಯಸ್ಯ ಚ ನ ವೈಚಿಕೀಷಂ ತಾತ ಕೋ ವೇದಾತ ಸ್ವಸಂಭವಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಸ್ಯ ಪ್ರಮೇಯಸ್ಯ ನಾನಾ ಶಕ್ತ್ಯುದಯಸ್ಯ ಚ ನ ವೈಚಿಕೀರ್ಷಿತಂ ತಾತ ಕೋ ವೇದಾಥ ಸ್ವಸಂಭವಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ನಾನು ಕೂಡ ಓದ್ತೇನೆ ಶ್ಲೋಕ. 1 ನಿಮಿಷ. ಅವ್ಯಕ್ತಾಸ್ಯ ಪ್ರಮೇಯಸ್ಯ ನಾನಾ ಶಕ್ತಿ ಉದಯಸ್ಯ ಚ ನ ವೈ ಚಿಕೀರ್ಷತಂ ತಾತ ಕೋ ವೇದಾತ ಸ್ವಸಂಭವಂ. ಅವ್ಯಕ್ತಸ್ಯ ಅವ್ಯಕ್ತನ ಅಪ್ರಮೇಯಸ್ಯ ಅಲೌಕಿಕನ ನಾನಾ ವಿವಿಧ ಶಕ್ತಿ ಶಕ್ತಿಗಳ ಉದಯಸ್ಯ ಉತ್ಪಾದಕನ ಚ ಕೂಡ ನ ಇಲ್ಲ ವೈ ನಿಶ್ಚಯವಾಗಿಯೂ ಚಿಕೀರ್ಷಿತಂ ಯೋಜನೆಯನ್ನು ತಾತ ನನ್ನ ಪ್ರಿಯ ಪುತ್ರನೇ ಕಹ ಯಾರು ವೇದ ತಿಳಿಯಲು ಸಾಧ್ಯ ಅಥ ಆದ್ದರಿಂದ ಸ್ವ ತನ್ನದೇ ಸಂಭವಂ ಮೂಲವುಳ್ಳ ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ. ಶಿಲ ಪ್ರಭುಪಾದರಿಗೆ ಜಯ. ಲೋಕೋತ್ತರ ಪರಮಸತ್ಯನು ಅಸಮರ್ಪಕವಾದ ಐಂದ್ರಿಯಕ ಯತ್ನದ ಅರಿವಿಗಾಗಲಿ ಸಾಕ್ಷಾತ್ ಅನುಭವಕ್ಕಾಗಲಿ ಎಂದೂ ಗೋಚರನಾಗುವುದಿಲ್ಲ. ಪೂರ್ಣ ಭೌತಿಕ ಶಕ್ತಿಯಂತಹ ನಾನಾ ಪ್ರಕಾರದ ಶಕ್ತಿಗಳಿಗೆ ಯೋಜನೆಗಳನ್ನಾಗಲಿ ಕಾರ್ಯಗಳನ್ನಾಗಲಿ ಆತನ ಯೋಜನೆಗಳನ್ನಾಗಲಿ ಕಾರ್ಯಗಳನ್ನಾಗಲಿ ಯಾರೂ ಅರಿಯಲಾರರು. ಆತನು ಎಲ್ಲ ಕಾರಣಗಳ ಮೂಲ ಕಾರಣನಾದರೂ ಮಾನಸಿಕ ಊಹಾತ್ಮಕ ಚಿಂತನೆಗಳಿಂದ ಯಾರೂ ಅವನನ್ನು ತಿಳಿಯಲಾರರು ಎಂದು ತೀರ್ಮಾನಿಸಬೇಕಾಗುವುದು. ನನ್ನ ಹಿಂದೆ ಹೇಳಿ. ಲೋಕೋತ್ತರ ಪರಮಸತ್ಯನು ಅಸಮರ್ಪಕವಾದ ಐಂದ್ರಿಯಕ ಯತ್ನದ ಅರಿವಿಗಾಗಲಿ ಸಾಕ್ಷಾತ್ ಅನುಭವಕ್ಕಾಗಲಿ ಎಂದೂ ಗೋಚರನಾಗುವುದಿಲ್ಲ. ಪೂರ್ಣ ಭೌತಿಕ ಶಕ್ತಿಯಂತಹ ನಾನಾ ಪ್ರಕಾರದ ಶಕ್ತಿಗಳಿಗೆ ಆತನು ಪ್ರಭು. ಆತನ ಯೋಜನೆಗಳನ್ನಾಗಲಿ ಕಾರ್ಯಗಳನ್ನಾಗಲಿ ಯಾರೂ ಅರಿಯಲಾರರು. ಆತನು ಎಲ್ಲ ಕಾರಣಗಳ ಮೂಲ ಕಾರಣನಾದರೂ ಮಾನಸಿಕ ಊಹಾತ್ಮಕ ಚಿಂತನೆಗಳಿಂದ ಯಾರೂ ಅವನನ್ನು ತಿಳಿಯಲಾರರು.
ಯಾರು ಅವನನ್ನು ತಿಳಿಯಲಾರರು ಎಂದು ತೀರ್ಮಾನಿಸಬೇಕಾಗುವುದು. ಎಂದು ತೀರ್ಮಾನಿಸಬೇಕಾಗುವುದು. ಎಂದು ತೀರ್ಮಾನಿಸಬೇಕಾಗುವುದು. ಆತನು ಪ್ರಭು. ಆತನ ಯೋಜನೆಗಳನ್ನಾಗಲಿ ಕಾರ್ಯಗಳನ್ನಾಗಲಿ ಎಲ್ಲಾ ಕಾರಣಗಳ ಮೂಲ ಕಾರಣನಾದರೂ ತೀರ್ಮಾನಿಸಲಾಗುವುದು. ಹರೇ ಕೃಷ್ಣ. ಭಾವಾರ್ಥ ಯಾರು ಓದಬೇಕು ಮಾತಾಜಿ? ಇಲ್ಲ ನಾನೇ ಓದ್ಬಿಡ್ಲಾ ಇವತ್ತು? ನಾನೇ ಓದ್ತೀನಿ ಬಿಡಿ ಇವತ್ತು. ಭಾವಾರ್ಥದಿಂದ ಎಷ್ಟೋ ಪ್ರಕಾರದ ದಾರ್ಶನಿಕರು ಇರುವುದರಿಂದ ಅವರಲ್ಲಿ ಯಾರು ಸರಿ ಎಂಬ ಪ್ರಶ್ನೆ ಹೇಳಬಹುದು. ಇದಕ್ಕೆ ಉತ್ತರವೇನೆಂದರೆ, ಲೋಕೋತ್ತರವಾದ ಪರಮ ಸತ್ಯವು ಎಂದೂ ಸಾಕ್ಷಾತ್ ಅನುಭವಕ್ಕಾಗಲಿ ಮಾನಸಿಕ ಊಹಾತ್ಮಕ ಚಿಂತನಕ್ಕಾಗಲಿ ಗೋಚರವಲ್ಲ. ಮಾನಸಿಕ ಊಹಾತ್ಮಕ ಚಿಂತನಕಾರರನ್ನು ಡಾಕ್ಟರ್ ಮಂಡೂಕ ಎಂದು ಕರೆಯಬಹುದು. ಕತೆ ಹೀಗಿದೆ. 3 ಅಡಿ ಅಗಲದ ಒಂದು ಬಾವಿಯಲ್ಲಿದ್ದ ಕಪ್ಪೆಯು ತನ್ನ ಬಾವಿಯ ಬಗೆಗೆ ತನಗಿದ್ದ ಜ್ಞಾನದ ಆಧಾರದ ಮೇಲೆ ಅಟ್ಲಾಂಟಿಕ್ ಸಾಗರದ ಉದ್ದ ಅಗಲಗಳನ್ನು ಅಳೆಯಲು ಅಪೇಕ್ಷಿಸಿತು. ಆದರೆ ಡಾಕ್ಟರ್ ಮಂಡೂಕನಿಗೆ ಅದು ಅಸಾಧ್ಯವಾಯಿತು. ಒಬ್ಬ ವ್ಯಕ್ತಿ ದೊಡ್ಡ ವಿದ್ಯಾವಂತ ಪಂಡಿತ ಅಥವಾ ಪ್ರಾಧ್ಯಾಪಕನಾಗಿರಬಹುದು. ಆದರೆ ಅವನು ಊಹಾತ್ಮಕ ಚಿಂತನೆ ಮಾಡಿ ಪರಮಸತ್ಯವನ್ನು ಅರಿತುಕೊಳ್ಳುವನೆಂದು ನಿರೀಕ್ಷಿಸಲಾಗದು. ಏಕೆಂದರೆ ಅವನ ಇಂದ್ರಿಯಗಳು ಪರಿಮಿತ. ಕಾರಣಗಳಿಗೆಲ್ಲ ಕಾರಣನಾದ ಪರಮಸತ್ಯವನ್ನು ಆ ಪರಮಸತ್ಯದಿಂದಲೇ ತಿಳಿದುಕೊಳ್ಳಲು ಸಾಧ್ಯವೇ ಹೊರತು ಆ ಸತ್ಯವನ್ನು ತಲುಪಲು ನಾವು ಮಾಡುವ ಆರೋಹಣ ಪ್ರಕ್ರಿಯೆಯಿಂದಲ್ಲ. ರಾತ್ರಿಯಲ್ಲಿ ಸೂರ್ಯನು ಅಗೋಚರನಾಗಿದ್ದಾಗ ಅಥವಾ ಹಗಲಿನಲ್ಲೂ ಸೂರ್ಯನಿಗೆ ಮೋಡಗಳು ಕವಿದಿದ್ದಾಗ ಶಾರೀರಿಕ ಅಥವಾ ಮಾನಸಿಕ ಬಲದಿಂದಾಗಲಿ ವೈಜ್ಞಾನಿಕ ಉಪಕರಣಗಳಿಂದಾಗಲಿ ಆಕಾಶದಲ್ಲಿ ಸೂರ್ಯನಿದ್ದರೂ ಅವನು ಕಾಣುವಂತೆ ಮಾಡುವುದು ಸಾಧ್ಯವಿಲ್ಲ. ನಾನೊಂದು ಶಕ್ತಿಶಾಲಿ ದೀಪವನ್ನು ಕಂಡುಹಿಡಿದಿದ್ದೇನೆ. ಮನೆಯ ಮಾಳಿಗೆಯ ಮೇಲೆ ಹೋಗಿ ಅದನ್ನು ರಾತ್ರಿಯ ವೇಳೆ ಆಕಾಶದ ಕಡೆಗೆ ತಿರುಗಿಸಿ ಹಿಡಿದರೆ ಆಗ ಸೂರ್ಯನು ಕಾಣಿಸುತ್ತಾನೆ ಎಂದು ಯಾರು ಹೇಳಲು ಸಾಧ್ಯವಿಲ್ಲ. ಅಂತಹ ದೀಪವೇ ಇಲ್ಲ, ಅದಿರುವುದು ಸಾಧ್ಯವಿಲ್ಲ. ಈ ಶ್ಲೋಕದಲ್ಲಿರುವ ಅವ್ಯಕ್ತ ಎಂಬ ಪದವು ತಥಾಕಥಿತ ವೈಜ್ಞಾನಿಕ ಜ್ಞಾನದ ಪ್ರಗತಿಯ ಯಾವುದೇ ಬಳಕೆಯಿಂದಲೂ ಪರಮಸತ್ಯವನ್ನು ವ್ಯಕ್ತೀಕರಿಸಲಾಗದು ಎಂದು ಸೂಚಿಸುತ್ತದೆ. ಪರಮಸತ್ಯವು ಪ್ರತ್ಯಕ್ಷ ಅನುಭವಕ್ಕೆ ಗೋಚರವಾಗುವ ವಿಷಯವಲ್ಲ. ಮೋಡ ಮುಚ್ಚಿರುವ ಅಥವಾ ರಾತ್ರಿಯಿಂದ ಕಾಣದಾಗಿರುವ ಸೂರ್ಯನನ್ನು ಅರಿಯುವ ರೀತಿಯಲ್ಲೇ ಪರಮಸತ್ಯವನ್ನು ತಿಳಿಯಬಹುದು. ಏಕೆಂದರೆ ತನ್ನದೇ ಆದ ನಿಯಮಕ್ಕೆ ಅನುಸಾರವಾಗಿ ಸೂರ್ಯನು ಪ್ರಾತಃ ಕಾಲದಲ್ಲಿ ಉದಯಿಸಿದಾಗ ಪ್ರತಿಯೊಬ್ಬನೂ ಸೂರ್ಯನನ್ನು ನೋಡಬಹುದು, ಪ್ರತಿಯೊಬ್ಬನೂ ಜಗತ್ತನ್ನು ನೋಡಬಹುದು, ಪ್ರತಿಯೊಬ್ಬನು ತನ್ನನ್ನೂ ನೋಡಬಹುದು. ಆತ್ಮ ಸಾಕ್ಷಾತ್ಕಾರದ ಅರಿವನ್ನು ಆತ್ಮತತ್ವ ಎನ್ನುತ್ತಾರೆ. ಆತ್ಮತತ್ವವನ್ನು ಅರಿತುಕೊಳ್ಳುವ ಸ್ಥಿತಿಗೆ ಬರದಿರುವವನು ತಾನು ಹುಟ್ಟಿದ ಕತ್ತಲೆಯಲ್ಲೇ ಉಳಿದು ಬಿಡುತ್ತಾನೆ. ಈ ಸನ್ನಿವೇಶದಲ್ಲಿ ಯಾರೂ ದೇವೋತ್ತಮ ಪರಮಪುರುಷನ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ವೈದಿಕ ಸಾಹಿತ್ಯದಲ್ಲಿ ಪ್ರತಿಪಾದಿತವಾಗಿರುವಂತೆ ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಭಗವಂತನು ನಾನಾ ಪ್ರಕಾರದ ಶಕ್ತಿಗಳಿಂದ ಸಂಪನ್ನನಾಗಿದ್ದಾನೆ. ಅನಂತ ಕಾಲದ ಶಕ್ತಿಯಿಂದ ಆತನು ಸಂಪನ್ನ. ನಾವು ನೋಡುವ ಹಾಗೂ ಅನುಭವಿಸುವ ಭೌತಿಕ ಶಕ್ತಿಯನ್ನಷ್ಟೇ ಅಲ್ಲ, ಕಾಲಾನುಕ್ರಮದಲ್ಲಿ ಅವಶ್ಯಕತೆ ಬಿದ್ದಾಗ ತಾನು ವ್ಯಕ್ತೀಕರಿಸಬಲ್ಲ ಅನೇಕ ಕಾದಿರಿಸಿದ ಶಕ್ತಿಗಳನ್ನು ಭಗವಂತನು ಹೊಂದಿದ್ದಾನೆ. ಭೌತಿಕ ವಿಜ್ಞಾನಿಯು ವಿವಿಧ ಶಕ್ತಿಗಳ ಒಂದು ಭಾಗದ ಅರಿವನ್ನು ಮಾತ್ರ ಪಡೆಯಲು ಅಧ್ಯಯನ ನಡೆಸಬಹುದು. ತನ್ನ ಪರಿಮಿತ ಜ್ಞಾನದಿಂದ ಯಾವುದಾದರೂ ಒಂದು ಶಕ್ತಿಯನ್ನು ಮಾತ್ರ ತೆಗೆದುಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಬಹುದು. ಆದರೆ ಕೇವಲ ಭೌತಿಕ ವಿಜ್ಞಾನದ ಆಶ್ರಯದಿಂದಲೇ ಪರಮಸತ್ಯವನ್ನು ಪೂರ್ಣವಾಗಿ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಭವಿಷ್ಯದಲ್ಲಿ ಏನಾಗಬಹುದು ಎಂದು ಪೂರ್ವಭಾವಿಯಾಗಿ ನುಡಿಯಲು ಯಾವ ಭೌತಿಕ ವಿಜ್ಞಾನಿಯೂ ಶಕ್ತನಲ್ಲ. ಭಕ್ತಿಯೋಗದ ಪ್ರಕ್ರಿಯೆಯಾದರೋ ತಥಾಕಥಿತ ವೈಜ್ಞಾನಿಕ ಜ್ಞಾನದ ಪ್ರಗತಿಗಿಂತ ಸಂಪೂರ್ಣ ಬೇರೆಯಾದದು. ಭಕ್ತನು ಪರಮಪ್ರಭುವಿಗೆ ಸಂಪೂರ್ಣವಾಗಿ ಶರಣಾಗತನಾಗುತ್ತಾನೆ.
ಭಗವಂತನು ಅಹೈತುಕ ದಯೆಯಿಂದ ತನ್ನನ್ನು ತೋರಿಸಿಕೊಳ್ಳುತ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ದದಾಮಿ ಬುದ್ಧಿಯೋಗಂ ತಂ, ನಾನು ಬುದ್ಧಿಯೋಗವನ್ನು ಕೊಡುತ್ತೇನೆ ಎಂದು ಭಗವಂತನು ಹೇಳುತ್ತಾನೆ. ಆ ಬುದ್ಧಿಯೋಗ ಯಾವುದು? ಏನ ಮಾಂ ಪಯಾಂತಿ ತೇ, ಅವಿದ್ಯೆಯ ಸಾಗರವನ್ನು ದಾಟಿ ಭಗವದ್ಧಾಮಕ್ಕೆ ಹಿಂದಿರುಗಲು ಬೇಕಾದ ಬುದ್ಧಿಯೋಗವನ್ನು ಭಗವಂತ ಕೊಡುತ್ತಾನೆ. ತೀರ್ಮಾನವೇನೆಂದರೆ ಕಾರಣಗಳಿಗೆಲ್ಲ ಕಾರಣನೂ ಪರಮಸತ್ಯನೂ ಆದ ಪರಬ್ರಹ್ಮನನ್ನು ದಾರ್ಶನಿಕ ಊಹಾತ್ಮಕ ಚಿಂತನೆಗಳಿಂದ ಅರಿತುಕೊಳ್ಳಲಾಗುವುದಿಲ್ಲ. ಆದರೆ ಅವನು ತಾನಾಗಿಯೇ ತನ್ನ ಭಕ್ತನಿಗೆ ತನ್ನನ್ನು ವ್ಯಕ್ತಗೊಳಿಸುತ್ತಾನೆ. ಆದ್ದರಿಂದ ಏಕೆಂದರೆ ಭಕ್ತನು ಸಂಪೂರ್ಣವಾಗಿ ಭಗವಂತನ ಚರಣಕಮಲಗಳಲ್ಲಿ ಶರಣಾಗುತ್ತಾನೆ. ಆದ್ದರಿಂದ ಭಗವದ್ಗೀತೆಯು ಪರಮಸತ್ಯ ಸ್ವರೂಪನು ಈ ಲೋಕಕ್ಕೆ ತಾನೇ ಇಳಿದು ಬಂದಾಗ ಹೇಳಿದ ಅಪೌರುಷೇಯ ಧರ್ಮ ಗ್ರಂಥವೆಂದು ಒಪ್ಪಬೇಕು. ಬುದ್ಧಿಶಾಲಿಯಾದ ಯಾವನಾದರೂ ಮನುಷ್ಯನು ಭಗವಂತನೆಂದರೆ ಏನು ಎಂದು ತಿಳಿದುಕೊಳ್ಳಲು ಅಪೇಕ್ಷಿಸಿದರೆ ಅವನು ಈ ಲೋಕೋತ್ತರ ಸಾಹಿತ್ಯವನ್ನು ಯೋಗ್ಯನಾದ ಗುರುವಿನ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಬೇಕು. ಆಗ ಕೃಷ್ಣನನ್ನು ಅವನ ನಿಜ ರೂಪದಲ್ಲಿ ಅರಿತುಕೊಳ್ಳುವುದು ತುಂಬಾ ಸುಲಭ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಪ್ರಭುಪಾದರದು ಬಹಳ ಸೊಗಸಾಗಿದೆ ಭಾವಾರ್ಥ. ಶ್ಲೋಕ ಭಗವಂತನು ಹೇಳ್ತಾ ಇರೋದು ಮನು ಆಕ್ಚುಲಿ ಇದು ಉಪದೇಶಗಳು. ಮನು ತನ್ನ ಮೊಮ್ಮಗನಾದ ಧ್ರುವ ಮಹಾರಾಜನಿಗೆ, ಧ್ರುವ ಮಹಾರಾಜರು ಯಕ್ಷರನ್ನು ಆ ಯುದ್ಧದಲ್ಲಿ ಸೋಲಿಸಿದರು. ಅವರನ್ನು ಸೋಲಿಸಿ ಈಗ ಅವರೆಲ್ಲರೂ ಕೂಡ ಆ ಯುದ್ಧ ಭೂಮಿಯಿಂದ ಪಲಾಯನ. ಇನ್ನ ಸ್ವಲ್ಪ ಸಮಯ ಬಿಟ್ರೆ ಆಯ್ತು, ಇನ್ನ ಅಲ್ಲಿ ಯಕ್ಷರ ವಂಶನೇ ಇಲ್ಲ. ಸೊ ಹಾಗಾಗಿ ಅಷ್ಟು ಒಂದು ತೀವ್ರ ಯುದ್ಧ ಧ್ರುವ ಮಹಾರಾಜ. ಯುದ್ಧ ಅಂದ್ರೆ ಹೀಗೆ, ನಾವು ಯುದ್ಧ ಮಾಡೋದು ಸುಮ್ಮನೆ ಅದು ನಿರ್ಣಯಕ್ಕೆ ಇಲ್ಲ. ಅದು 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ಆಮೇಲೆ ನಿರ್ಣಯ, ಆಮೇಲೆ ಮಧ್ಯದಲ್ಲಿ ಏನೋ ಒಂದು ಒಪ್ಪಂದ ಮಾಡಿ ಮತ್ತೆ ತಿರ್ಗಾ ಇನ್ನೊಂದಷ್ಟು ವರ್ಷ ಆದ್ಮೇಲೆ ಮತ್ತೆ ತಿರ್ಗಾ ಯುದ್ಧ ಮಾಡ್ಬೇಕಾಗತ್ತೆ. ಮೊದಲನೇ ಮಹಾಯುದ್ಧ, 2ನೇ ಮಹಾಯುದ್ಧ, ತಿರ್ಗಾ ಮತ್ತೆ 3ನೇ ಮಹಾಯುದ್ಧನೂ ಆಗುತ್ತೆ. ಇಲ್ಲ ಅಂದ್ರೆ ನಾವು ಯುದ್ಧಗಳು ಕೇಳ್ತೇವೆ. ಹೇಗೆ ಕೇಳ್ತೇವೆ? ಭಾರತ ಪಾಕಿಸ್ತಾನ, ಮೊದಲನೇ ಭಾರತ ಪಾಕಿಸ್ತಾನ ವಾರ ಆಯ್ತು, ಮತ್ತೆ 2ನೇದಾಯ್ತು 1966ರಲ್ಲಿ, ಮೊದಲನೇದಾಯ್ತು 1971ರಲ್ಲಿ, 2ನೇದಾಯ್ತು. ಮತ್ತೆ ಆಗ್ತಾನೆ ಇರುತ್ತೆ ಇದು. ಗಡಿ ಪ್ರದೇಶದಲ್ಲಿ ಆಗ್ತಾರೆ. ಮತ್ತೆ ಕಾರ್ಗಿಲ್ 1999 ಒಂದೊಂದಾಯ್ತು ಕಾರ್ಗಿಲ್. ಮತ್ತೆ ಈಗ ಒಂದು 5-6 ವರ್ಷದಿಂದ ಅಲ್ಲೇನೋ ಒಂದು ಅವ್ರಿಗೆ ಅಲ್ಲಿ ಅವಾಗ ಇದು ಆಯ್ತು. ಮತ್ತೆ ಇಲ್ಲಿ ಪಹಲ್ಗಾಮ್ ಒಂದಾಯ್ತು. ಆಗ್ತಾನೇ ಇರುತ್ತೆ ಇದೇ ರೀತಿ. ಭಾರತ ಚೀನಾನು ಅದು ಯಾವತ್ತೋ 1962 ಆಯ್ತು. ಮತ್ತೆ ಈಗಲೂ ಆಗ್ತಾ ಇದೆ, ಅಲ್ಲಿ ಗಡಿ ಪ್ರದೇಶ ಆಗ್ತಾ ಇರುತ್ತೆ. ಇದಕ್ಕೆ ಪರಿಹಾರನೇ ಇಲ್ಲ. ಈ ತರ ಅಲ್ಲ, ಹಿಂದೆ ಈ ಯುದ್ಧ ಅಂದ್ರೆ ಫಿನಿಶ್, ಆಮೇಲೆ ಮತ್ತೆ ಇನ್ನೊಂದ್ಸಲ ಯುದ್ಧ ಬೇಡ ಅಂತ ಯಾರು ಯುದ್ಧ ಮಾಡೋದಿಲ್ಲ. ಆ ರೀತಿ ಧ್ರುವ ಮಹಾರಾಜರು ಇಲ್ಲಿ ಯುದ್ಧ ಅಂದ್ರೆ ಇಲ್ಲಿ ಹೇಳ್ತಾರೆ. ಇನ್ನ ಯಕ್ಷರ ಅವರ ಇದು ಕೂಡ ಇದ್ದಾರ, ಯಕ್ಷರ ಅಂತ ಇದ್ರ ಯಾರಾದ್ರು ಅಂತ ಅನ್ಕೊಳ್ಬೇಕು. ಅಷ್ಟು ಆ ರೀತಿಯಲ್ಲಿ ಅವರು ಧ್ರುವ ಮಹಾರಾಜರು ಯುದ್ಧ ಮಾಡಿದ್ರು. ಸೊ ಮನು ಬಂದು ಬೇಡ ಬೇಡ ಬೇಡ, ನನ್ನ ಕಾರ್ಯ ಬೇರೆ, ನಾನು ಮಾನವ ಲೋಕಕ್ಕೆ ನಾನೇ ತಂದೆ. ಸೊ ನನ್ನಿಂದಲೇ ಈ ಪೀಳಿಗೆ ಎಲ್ಲ ಬರೋದು, ಎಲ್ಲ ವಂಶಗಳು ಬೇಕು, ಎಲ್ಲರ ಅಸ್ತಿತ್ವ ಬೇಕು ಈ ಜಗತ್ತಿನಲ್ಲಿ. ಕೃಷ್ಣ ಇಚ್ಛೆಯಿಂದ ಎಲ್ಲ ಜೀವಿಗಳು ಬೇಕು, ಮನುಷ್ಯರು ಬೇಕು, ಪ್ರಾಣಿಗಳು ಬೇಕು, ಪಕ್ಷಿಗಳು ಬೇಕು, ಗಂಧರ್ವರು ಬೇಕು, ಯಕ್ಷ ಎಲ್ಲರೂ ಬೇಕು. ಸೊ ಸ್ವಯಂಭೂಮನ ನೋಡಿದ್ದು ಅಷ್ಟೇ, ನನ್ನ ಕಾರ್ಯ ಫಿನಿಶ್. ನಾನು ಮನುವಾಗಿ ನನಗೆ ಅಧಿಕಾರ ನನ್ನ ತಂದೆ ಬ್ರಹ್ಮದೇವರು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ನನ್ನ ಮೊಮ್ಮಗ ಇಲ್ಲಿ ನನ್ನ ಎಲ್ಲ ಪೀಳಿಯನ್ನು ಮುಗಿಸ್ಬಿಡ್ತಾನೆ, ಫಿನಿಶ್ ಮಾಡ್ಬಿಡ್ತಾನೆ. ಸೊ ಧ್ರುವ ಮಹಾರಾಜ ಅಷ್ಟು ಬಲವಂತ, ಅಷ್ಟು ಶಕ್ತಿಶಾಲಿ ಮಹಾರಾಜ ರಾಜರ್ಷಿ. ಏನಿವೆ, ಸೊ ಇಲ್ಲಿ ನಾವು ಕೇಳ್ತಾ ಇರೋದು, ಬಂದು ಕಾರಣಗಳು ಕೊಡ್ತಾ ಇದ್ದಾರೆ, ಯಾಕೆ ನೀನು ಯುದ್ಧ ಮಾಡಬಾರ್ದು.
ಸೊ ಎಷ್ಟೋ ಕಾರಣಗಳು ಅವ್ರು ಹೇಳ್ತಾ ಹಿಂದೆ ಶ್ಲೋಕದಲ್ಲಿ ಹೇಳಿದ್ದು ಕರ್ಮ ಇದೆ, ಕಾಲ ಇದೆ, ಎಲ್ಲವೂ ಆಗೋದು ನಮ್ಮ ಕರ್ಮದಿಂದಾನೆ, ಎಲ್ಲ ಕಾಲದ ಸಮಯದಲ್ಲಿ ಆಗುತ್ತೆ, ಈ ಪ್ರಕೃತಿಯ ಕಾರಣಗಳಿಂದ ಆಗುತ್ತೆ. ಸೊ ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ಕಾರಣ ಕೊಡ್ತಾರೆ ಪ್ರತಿಯೊಂದು ಇದಕ್ಕೂ. ಸೊ ಹೀಗೆ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲ ಕಾರಣ, ಮೂಲ ಕಾರಣ ಕೃಷ್ಣನೇ, ಪರಮಪುರುಷ. ಸೊ ಇದನ್ನು ಕೊನೆಗೆ ಅವನನ್ನು ಅರ್ಥ ಮಾಡ್ಕೊಳ್ಬೇಕು, ಅವನ ಆದೇಶವನ್ನು, ಅವನ ಅನುಮತಿಯನ್ನು, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಈಗ ಭಗವಂತನ ತತ್ವಕ್ಕೆ ಬರ್ತಾ ಇದ್ದಾರೆ ಮನು. ಸೊ ಅವ್ರ ಭಗವಂತನ ತತ್ವ ಧ್ರುವ ಮಹಾರಾಜರಿಗೆ ಅವರು ಬೆಳಕು ಕೊಡ್ತಾ ಇರೋದು. ಯಾರಿಗೂ ಅರ್ಥ ಆಗೋದಿಲ್ಲ ಕೃಷ್ಣನ ಯೋಜನೆ. ಲೋಕೋತ್ತರ ಪರಮಸತ್ಯನು ಅಸಮರ್ಪಕವಾದ ಇಂದ್ರಿಯದ ಅರಿವಿಗಾಗಲಿ ಸಾಕ್ಷಾತ್ ಅನುಭವಕ್ಕಾಗಲಿ ಎಂದೂ ಗೋಚರವಾಗುವುದಿಲ್ಲ. ಪೂರ್ಣ ಭೌತಿಕ ಶಕ್ತಿಯಂತಹ ನಾನಾ ಪ್ರಕಾರದ ಶಕ್ತಿಗಳಿಗೆ ಆತನ ಪ್ರಭು. ಆತನ ಯೋಜನೆಗಳನ್ನಾಗ್ಲಿ ಕಾರ್ಯಗಳನ್ನಾಗ್ಲಿ ಯಾರು ಅರಿಯಲಾರರು. ನೋಡಿ ಹೇಗೆ ಹೇಳ್ತಾ ಇದ್ದಾರೆ, ಯಾರು ಅರಿಯಲಾರರು. ಹೌದು, ಅದು ಅಭಕ್ತರು, ಯಾರು ನಾಸ್ತಿಕರು, ಅವರಿಗೆ ಅರ್ಥ ಆಗೋದಿಲ್ಲ. ಅವ್ರ ಕೃಷ್ಣ ಅಸ್ತಿತ್ವನೇ ಅರ್ಥ ಆಗೋದಿಲ್ಲ. ಕೃಷ್ಣ ಇದ್ದಾನೆ ಅಂತಾನೆ ಅವ್ರಿಗೆ ಗೊತ್ತಾಗೋದಿಲ್ಲ. ತಾನಹಂ ದ್ವಿಷತ ಕ್ರೂರಾನ್ ಕ್ಷಿಪಾಮಿ ಅಜಸ್ರಮ ಶುಭ ಸಂಸಾರೇಶು ನರಾಧಮಾನ್. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯಾರು ನನಗೆ ನಾಸ್ತಿಕತೆ ಭಾವದಿಂದ ನನ್ನ ಎದುರಾಗಿರ್ತಾರೆ, ನನ್ನ ವಿರುದ್ಧವಾಗಿರ್ತಾರೆ, ಅವರಿಗೆ ಜನ್ಮ ಜನ್ಮಕ್ಕೂ ನಾನು ಅವ್ರಿಗೆ ಗೋಚರನಿದ್ದಾನ. ಅವ್ರು ಜನ್ಮ ಜನ್ಮಕ್ಕೂ ಆ ತರ ಒಂದು ಕುಟುಂಬದಲ್ಲಿ, ಆ ರೀತಿಯ ಒಂದು ಜೀವರಾಶಿಗಳಲ್ಲಿ ಅವ್ರು ಹುಟ್ಟುತ್ತಾರೆ ಅಂದ್ರೆ ಅವರು ನಾಸ್ತಿಕರಾಗಿ, ಮನುಷ್ಯನಾಗಿ ಹುಟ್ಟಿದ್ರು ನಾಸ್ತಿಕರಾಗಿರ್ತಾರೆ. ಇದ್ರ ಪ್ರಾಣಿ ಪಕ್ಷಿಗಳ ಜೀವನದಲ್ಲಿ ಬಿಡಿ, ದೇವರ ಅರಿವೇ ಇಲ್ಲ. ಮನುಷ್ಯನಿಗೆ ಯಾರಪ್ಪ ಕಾರಣ, ಏನು ಕಾರಣ ಈ ಜಗತ್ತಿಗೆ ಅಂತ ಯೋಚನೆ ಮಾಡಕ್ಕೆ ಆರಂಭಿಸ್ಬೋದು. ಇಲ್ಲ ಪ್ರಾಣಿ ಪಕ್ಷಿಯಲ್ಲಿ ಕಂಪ್ಲೀಟ್ ಅಜ್ಞಾನ. ಅವ್ರು ಮನುಷ್ಯರಾಗಿ ಹುಟ್ಟಿದ್ರು ಕೂಡ ಕೃಷ್ಣ ಹೇಳ್ತಾರೆ, ಅವರನ್ನು ಆ ರೀತಿ ಕುಟುಂಬದಲ್ಲಿ ಹುಟ್ಟಿಸ್ತೇನೆ, ಆ ರೀತಿಯ ಒಂದು ಜನಾಂಗದಲ್ಲಿ ಹುಟ್ಟಿಸ್ತೇನೆ. ಅವರು ನಾಸ್ತಿಕತೆಯಲ್ಲೇ ಅವರು ಕ್ರೂರಿಗಳಾಗಿ ಅಸುರರಾಗೇ ಇರ್ತಾರೆ ಅವರು ಜನ್ಮ ಜನ್ಮ. ಸೊ ಇದು ಕೃಷ್ಣನ ಮಾಯಾ ಶಕ್ತಿಯ ಪ್ರಭಾವ, ಬಹಿರಂಗ ಶಕ್ತಿ ಪ್ರಭಾವ. ಸೊ ಈ ಬಹಿರಂಗ ಶಕ್ತಿ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇರೋದು, ಅವನ ಯೋಜನೆಗಳು ಕಾರ್ಯಗಳು ಅರ್ಥ ಆಗೋದು. ಸೊ ವಿಜ್ಞಾನಿಗಳು ಹಾಗೆ ಏನು ಎಲ್ಲವೂ ಕೂಡ ಅಕಸ್ಮಾತ್ ಆಗಿ ಆಗ್ತಾ ಇದೆ. ಈ ಸೃಷ್ಟಿನ ಇದು ಅಕಸ್ಮಾತ್ ಆಗಿ ಬಂದ್ಬಿಡ್ತು, ಇದು ಏನು ಇಲ್ಲ, ಇದು ಏನೋ ಒಂದು ಕೊನೆಯಲ್ಲಿ ಮೊದಲ ಯಾವ್ದೊಂದು ಸ್ಫೋಟ ಆಯ್ತಂತೆ, ಒಂದು ಬಿಗ್ ಬ್ಯಾಂಗ್. ಆ ಸ್ಫೋಟದಿಂದ ಅಕಸ್ಮಾತ್ ಆಗಿ ಬಂದು, ಅಕಸ್ಮಾತ್ ಆಗಿ ಹೇಗ್ ಬರುತ್ತೆ, ಏನು ಬರೋದಿಲ್ಲ, ಅಕಸ್ಮಾತ್ ಏನ್ ಬರುತ್ತೆ. ನಾವು ಅಕಸ್ಮಾತ್ ಆಗಿ ಅಯ್ಯೋ ನಮ್ಮ ಇದು ಕಟ್ಟಡ ಬಂದ್ಬಿಡ್ತು, ನಮ್ಮ ಬಿಲ್ಡಿಂಗ್ ಬಂದ್ಬಿಡ್ತು, ಕಟ್ಟಡ ಬಂತಾ, ಇದು ಎಲ್ಲಾದ್ರೂ ಅಕಸ್ಮಾತ್ ಆಗಿ ಬರುತ್ತಾ? ಅಕಸ್ಮಾತ್ ಆಗಿ ಯಾರಾದ್ರೂ ಅಯ್ಯೋ ಇಲ್ಲಿ ಅಲ್ಲಿ ಮರಳಿನ ಒಂದು ಇದಿತ್ತು, ರಾಶಿ ಇತ್ತು, ಮತ್ತೆ ಅಲ್ಲೇ ಪಕ್ಕದಲ್ಲಿ ಒಂದು ಕೈಗಾರಿಕಾ ವ್ಯವಸ್ಥೆಯಲ್ಲಿ ಸಿಮೆಂಟ್ ತಯಾರಿ ಮಾಡ್ತಾ ಇದ್ರು, ಅಲ್ಲೇ ಪಕ್ಕದಲ್ಲಿ ಒಂದು ಕಬ್ಬಿಣದ ಒಂದು ಇದು ನಡೀತಾ ಇತ್ತು, ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಏನೋ ನಡೀತಾ ಇತ್ತು, ಅದೆಲ್ಲವೂ ಕೂಡ ಒಂದು ಸ್ಫೋಟ ಆಗ್ಬಿಟ್ಟು ಎಲ್ಲವೂ ಸೇರ್ಕೊಂಡು ಕಟ್ಟಡ ಬಂದು. ಇದೆಲ್ಲ ಯಾರು ಇದು ಹೇಳೋದು? ಈ ರೀತಿಯ ಒಂದು ಮೂರ್ಖ ತತ್ವಗಳು. ಮೂರ್ಖ ಅಂದ್ರೆ ಬುದ್ಧಿಹೀನ ತತ್ವಗಳು. ನಾಸ್ತಿಕತೆ ಅಂದ್ರೆ ಹೇಳೋದು ಇದು ಒಂಥರ, ಇದು ಏನ್ ಹೇಳೋದು, ಇದು ಅಜ್ಞಾನದಲ್ಲಿ ಇದು ಚಿಂತನೆ. ಒಂದು ಚಿಕ್ಕ ಒಂದು ಕಟ್ಟಡ ಬರೋದಿಲ್ಲ, ಇದು ಚಿಕ್ಕ ಪುಸ್ತಕ, ಅದು ಚಿಕ್ಕ ಪುಸ್ತಕ ಬರುತ್ತೆ ಅಂತ ಹೇಳ್ತಾರೆ. ಅದರ ಅದು ಎಲ್ಲೋ ಒಂದು ಕೈಗಾರಿಕೆ ಇದರಲ್ಲಿ ಅಲ್ಲಿ ಪೇಪರ್ ತಯಾರಿ ಆಗ್ಬೇಕು ಅಂದ್ರೆ ಎಷ್ಟೋ ಮರಗಳ ಇದಾಗ್ಬೇಕು, ಮರದಿಂದ ಮಾಡೋದು ಪೇಪರ್. ಸೊ ಅದೆಲ್ಲ ಕಟ್ ಮಾಡಿ ಮತ್ತೆ ಅದು ಪೇಪರ್ ತಯಾರಾಗಿ ಮತ್ತೆ ಇಂಕ್ಗಳ ಬಿದ್ದು, ಆ ಇಂಕ್ಗಳೆಲ್ಲ ಹೇಗೆ ಬಿತ್ತು ಅಂದ್ರೆ ಬಿದ್ದುಬಿಟ್ಟು ಈಗ ಭಗವದ್ಗೀತೆ ಯಥಾರೂಪ ಸಿಕ್ಬಿಡ್ತು ನಮ್ಗೆ. ಭಗವದ್ಗೀತೆ ಯಥಾರೂಪ ಹಾಗೆ ಸಿಕ್ಬಿಡುತ್ತೆ, ಆ ಪುಸ್ತಕ ಮುದ್ರಣ ಆಗ್ಬಿಡುತ್ತೆ. ಅದು ಭಗವದ್ಗೀತೆ ಯಥಾರೂಪ, ಭಗವದ್ಗೀತೆ ಆಸ್ ಇಟ್ ಇಸ್ ಸಿಗ್ಬೇಕು ಅಂದ್ರೆ ಅದಕ್ಕೆ ಅದ್ರ ಯಾವಾಗರು ಶಿಲ ಪ್ರಭುಪಾದರು ಅವರ ನಿದ್ದೆ ರಾತ್ರಿ ಎಲ್ಲ ಇದ್ದು ಅವರು ಬರ್ದದ್ದು ಈ ಗ್ರಂಥಗಳ ಭಗವದ್ಗೀತೆಯನ್ನು. ಈ ರೀತಿ ಹೇಳೋದು ಇವರು ಏನೂ ಇಲ್ಲ, ಅದೇನೋ ಅಲ್ಲೊಂದು ಸ್ಫೋಟ ಆಯ್ತು, ಅಲ್ಲಿ ಸ್ಫೋಟ ಆಗಿ ಅಲ್ಲಿ ಕೈಗಾರಿಕೆ ಇದರಲ್ಲಿ ಅಲ್ಲೇನೋ ಇದಾಗಿ ಇದು ಒಂದು ಪುಸ್ತಕ ಬಂತು. ಏನು ಬರೋದಿಲ್ಲ, ಅಕಸ್ಮಾತ್ ಆಗಿ ಆಕಸ್ಮಿಕವಾಗಿ ಏನ್ ಬಂದ್ರು ನಾಶ ಆಗುತ್ತೆ ಅಷ್ಟೇ. ಆದ್ರೆ ಇವ್ರು ಹೇಳೋದು ಇಂಥ ಅದ್ಭುತವಾದ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಇದು ಮೂರ್ಖತನ, ಒಂಥರ ಏನ್ ಹೇಳೋದು, ಪೆದ್ದ ದಡ್ಡರು ಅಂತ ಹೇಳ್ಬೇಕು ಅಷ್ಟೇ. ಈ ನಾಸ್ತಿಕರು ಅಂದ್ರೆ ಇಲ್ಲ ಜ್ಞಾನಹೀನ. ಸೊ ಇಲ್ಲಿ ಹೇಳ್ತಾ ಇರೋದು, ಯಾಕೆ ಅವರು ಆ ನಾಸ್ತಿಕತೆಯಲ್ಲಿದ್ದಾರೆ ಮತ್ತೆ ಯಾಕೆ ಅಜ್ಞಾನದಲ್ಲಿದ್ದಾರೆ ಅಂದ್ರೆ, ಅವರು ತಮ್ಮ ಜ್ಞಾನದಿಂದ, ತಮ್ಮ ಇಂದ್ರಿಯ ಶಕ್ತಿಯಿಂದ ಅವರು ಕಂಡುಹಿಡಿದ ವಸ್ತುಗಳಿಂದ ಭಗವಂತನನ್ನು ಗೋಚರಿಸುತ್ತಾರೆ. ಸೊ ಪ್ರಭುಪಾದರು ಬಹಳ ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಡಾಕ್ಟರ್ ಮಂಡುಕ. ಸೊ ಡಾಕ್ಟರ್ ಫ್ರಾಗ್. ಸೊ ಮಂಡುಕ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಕತೆ ಹೇಳ್ತಾ ಇರೋದು, ಇದೆ ಒಂದು ಮಂಡುಕ ಇತ್ತಂತೆ. ಸೊ ಆ ಮಂಡುಕ ಹೊರಗಿಂದ ಬಂತು ಅಂದ್ರೆ ಅಟ್ಲಾಂಟಿಕ್ ಓಷನ್. ಇಲ್ಲಿ ಪ್ರಭುಪಾದರ ಕಥೆನೇ ನಾವು ತಗೊಳ್ಳೋಣ. ಪ್ರಭುಪಾದರ ಕಥೆ ಹೇಳೋದು ಅಟ್ಲಾಂಟಿಕ್ ಸಮುದ್ರದಿಂದ ಬಂತು. ಇಲ್ಲಾಂದ್ರೆ ನಮಗಿಲ್ಲಿ ನಾವು ಮಂಗಳೂರಲ್ಲಿ ಇದ್ದೇವೆ, ನಮಗೆ ಅರೇಬಿಯನ್ ಸಿ ಇದೆ, ಇಲ್ಲಿ ಅರಬ್ಬಿ ಸಮುದ್ರ. ಇಲ್ಲ ಆ ಕಡೆ ಇರೋರಿಗೆ ಬಂಗಾಳ ಕೊಲ್ಲಿ ಇದೆ. ಎಲ್ಲಿಂದನೋ
ನಮಗೆ ಹತ್ರ ಇದೆ, ಇಲ್ಲಿ ನಮಗೆ ಹತ್ರನೇ ಇದೆ, ನಮ್ದು 2 ಕಿಲೋಮೀಟರ್ ಅಷ್ಟೇ. ನಮ್ದು 2 ಕಿಲೋಮೀಟರ್ ನೀವು ಹೋಗ್ಬಿಟ್ರೆ ನಿಮ್ಗೆ ಕಡಲ ಸಾಗರ ಸಿಗ್ಬಿಡುತ್ತೆ ನಮ್ಮ ಮಂದಿರದಿಂದ, ಇಲ್ಲಿ ನಮ್ಮ ಕುಳಾಯಿ ಮಂದಿರ. ಸೊ ಒಂದ್ ದಿವಸ ಇದೆ, ಅಲ್ಲಿ ಎಷ್ಟೋ ಕಪ್ಪೆಗಳಿರ್ತವೆ ಅಲ್ಲಿ. ಸೊ ಅದು ಯಾವ್ದೋ ಒಂದು ಬರ್ಬೋದು, ಒಂದು ತುಂಬಾ ಮಳೆ ಬಂದ್ರೆ ಒಂದ್ಸಲ ಬರುತ್ತೆ ನೀರು, ಅಲ್ಲಿಂದ ಇಲ್ಲಿಗೂ ಕೂಡ ಬರ್ಬೋದು, ಬಂದಿದೆ ಹಿಂದೆ ಕೂಡ. ನಮ್ಮದು ಮಂದಿರ ಅಷ್ಟು ದೂರ ಬಂದಿಲ್ಲ, ಸ್ವಲ್ಪ ಹೈವೇ ಹತ್ರ ಬರುತ್ತೆ, ಅಥವಾ ಒಮ್ಮೆ ಸಾಧ್ಯತೆ ಇದೆ. ಸೊ ಅಲ್ಲೇ ಹತ್ರದಲ್ಲಿರೋ ಯಾರಾದ್ರು ಅವ್ರ ಮನೆಗಳಿದೆ, ಆ ಸಾಗರದಲ್ಲೇ, ಆ ಸಾಗರದ ಬದಿಯಲ್ಲೇ ಬೀಚ್ ರೋಡ್ ಅಲ್ಲೇ ಇದೆ. ಸೊ ಅಲ್ಲಿ ಮನೆಗಳಿದೆ, ಅಲ್ಲಿ ಒಂದು ಇದಿದೆ, ಏನಿದೆ, ಒಂದು ಕಪ್ಪೆ ಇದೆ. ಸೊ ಒಂದು ಕಪ್ಪೆ ಬಂತು ಅಲ್ಲಿಂದ, ಇಲ್ಲಿ ಅರಬ್ಬಿ ಸಮುದ್ರದಿಂದ ಬಂತು ನಮ್ಮ ಕುಳಾಯಿ ಹೊಸಬೆಟ್ಟು ಅಲ್ಲಿ, ಅಲ್ಲಿ ಬೀಚ್ ರೋಡ್ ಅಲ್ಲಿ. ಅಲ್ಲೇ ಒಂದು ಚಿಕ್ಕ ಇನ್ನೊಂದು ದೊಡ್ಡ, ಚಿಕ್ಕದಲ್ಲ ದೊಡ್ಡ ಒಂದು ಬಾವಿನೇ. ಸೊ ದೊಡ್ಡ ಬಾವಿ, ಇದು ಹೇಳ್ತಾ ಗಾತ್ರ ಏನ್ ಹೇಳಿದ್ರು 3 ಅಡಿ ಅಂತ ಹೇಳುದು, 3 ಅಡಿನೋ 6 ಅಡಿನೋ ಎಷ್ಟು ಅದರ ಆಗಲ್ಲ. ಸೊ ಅದು ಬಂದು ಇದು ಕೇಳ್ತಾ ಇದೆ, ಇದು ಸ್ವಲ್ಪ ಓಕೆ ಸ್ವಲ್ಪ ದೂರನೇ ಇರ್ಬೋದು, ಯಾಕಂದ್ರೆ ಅಷ್ಟು ದೂರದಿಂದ ಬಂದಿದೆ ಅದು. ಸೊ ಬಂದ್ಮೇಲೆ ಕೇಳಿದಾಗ, ಎಷ್ಟು ದೊಡ್ಡದು ನೀವಿರೋ ಸ್ಥಳ, ನಿನ್ನ ಮನೆ ಎಷ್ಟು ದೊಡ್ಡದು? ಯಾಕಂದ್ರೆ ಈ ಕಪ್ಪೆ ಅನ್ಕೊಳ್ತಾ ಇದೆ ಈ ಬಾವಿ ನನ್ನದು ಅಂತ. ನಾವು ಹೇಳ್ತೀವಲ್ಲ, ನಾವು ಇದು ನನ್ನ ದೇವಸ್ಥಾನ, ಇದು ನಮ್ಮ ಮಠ, ಇದು ನನ್ನ ಮನೆ, ಇದು ನನ್ನ ಊರು. ಇವ್ರು ಯಾರು? ಇವ್ರು ಬೇರೆ ಊರಿಂದ ಬಂದ್ಬಿಟ್ರು, ಬೇರೆ ಊರಿಂದ ಬಂದು ನಮ್ಮ ಊರ್ನ ಎಲ್ಲ ತಗೊಂಡ್ಬಿಟ್ರು. ಇವಾಗ ಟ್ರಂಪ್ ಹೇಳ್ತಾ ಇರೋದು ಇದು ನಮ್ಮ ದೇಶ, ಇದು ಅಮೆರಿಕ ದೇಶ, ಸೊ ಭಾರತೀಯರು ಯಾರು ಬರಬೇಡಿ ನೀವಿನ್ನ. ಸೊ ಇದು ಸೇಮ್ ನಾಯಿಗಳು ಹೇಳ್ತಾವಲ್ಲ, ಈ ನಮ್ಮ ರಸ್ತೆಯಲ್ಲಿ ನಾಯಿಗಳು, ಬೇರೆ ಬೀದಿಯ ನಾಯಿಗಳು ಬಂದ್ರೆ ಇವು ಬೌ 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 ಅಂತ ಇದು ಓಡಿಸುತ್ತೆ. ಆದ್ರೆ ಏನಾರು ಮನುಷ್ಯ ಯಾರು ಹೋದ್ರೆ ಈ ನಾಯಿಯನ್ನು ಕೂಡ ಹಟ್ ಅಂತ ಒಂದು ಕಲ್ ತೆಗೊಂಡು ಇದು ಕೂಡ ಓಡುತ್ತೆ. ಸೊ ಅಷ್ಟೇ, ಪ್ರಕೃತಿಯ ವಿಕೋಪ ನಿಯಮ ಬಂದ್ರೆ ನಾವ್ ಹೇಳ್ತಾ ಇರ್ತೀವಿ ನಮ್ಮ ದೇಶ, ನಮ್ಮ ಪ್ರಾಂತ್ಯ, ನಮ್ಮ ಜನ, ನಮ್ಮದು. ಸೊ ಭಗವಂತನು ಅವನ ಪ್ರಕೃತಿ ಕಾಲ ರೂಪದಲ್ಲಿ ಬಂದ್ರೆ ಫಿನಿಶ್, ನಮ್ಮ ಮಾತು ಅಲ್ಲೇ ನಿಂತೋಗ್ಬಿಡುತ್ತೆ, ನಾವು ಇಲ್ಲಿಂದ ಖಾಲಿ ಮಾಡ್ಬೇಕಾಗುತ್ತೆ. ಸೊ ಈ ಫ್ರಾಗ್, ಈ ಡಾಕ್ಟರ್ ಮಂಡುಕ ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಡಾಕ್ಟರ್ ಮಂಡುಕ ತುಂಬಾ ಒಂದು ಅಹಂಕಾರದಿಂದ, ನನ್ನ ಇದು ಬಾವಿ, ಈ ಬಾವಿಯಲ್ಲಿ ನಾನು PhD ಸ್ಟಡಿ ಮಾಡಿದ್ದೇನೆ. ಯಾಕೆ ಅವ್ರು ಡಾಕ್ಟರ್ ಅಂದ್ರೆ ಅವರು ಅಲ್ಲಿ ಶೋಧನೆ ಮಾಡಿದ್ದಾರೆ. PhD ಸಿಗ್ಬೇಕು ಅಂದ್ರೆ ಗೊತ್ತು ನಿಮ್ಗೆ, ಎಷ್ಟು ಜನ ಇದರಲ್ಲಿ ಅಕಾಡೆಮಿಕ್ಸ್ ಇದ್ದೀರಾ, ಅದಕ್ಕೆ ಗ್ರಾಜುಯೇಷನ್ ಮಾಡಬೇಕು, BCom, BSc, B.Ed, BA, BE, MBBS. ಸೊ ಮಾಡ್ತಾರೆ ಎಷ್ಟು ಬೇರೆ ಬೇರೆ ಇದರಲ್ಲಿ. ನಂತರ ಅವರು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು, ಇಲ್ಲ ಕೆಲವು ಜನ ಪೋಸ್ಟ್ ಗ್ರಾಜುಯೇಷನ್ಗೆ ಸೂಪರ್ ಸ್ಪೆಷಲೈಸೇಷನ್, MD, DM, ಸೊ ಎಲ್ಲ ಇದ್ದಾರೆ, ಏನೋ ಇದೆ ಸ್ಪೆಷಲ್. ಆಮೇಲೆ PhD, ಅಟ್ಲೀಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಆದ್ಮೇಲೆ PhD ಮಾಡಬೇಕು, PhD ಅವ್ರು ಡಾಕ್ಟರೇಟ್. ಸೊ ಈ ಡಾಕ್ಟರ್ ಯಾರು, ನಮ್ಮ ಮಂಡುಕ ಇದ್ದಾರೆ ಇಲ್ಲಿ, ಕಪ್ಪೆ ಡಾಕ್ಟರ್ ಮಂಡುಕ, ಇವರು ಆ ಬಾವಿನ ಅಷ್ಟು ಶೋಧನೆ ಮಾಡಿದ್ದಾರೆ. ಬಾವಿಯ ಗಾತ್ರ ಗೊತ್ತು ಅವ್ರಿಗೆ, ಎಷ್ಟು ನೀವು ಮಿಲಿಮೀಟರ್, ಅವ್ರು ಕರೆಕ್ಟ್ ಮಿಲಿಮೀಟರ್ ಇದ್ರಲ್ಲಿ ಹೇಳ್ತಾರ, ಪಾಯಿಂಟ್ ಕೂಡ ಹೇಳ್ತಾರ. ಮತ್ತೆ ಎಷ್ಟು ಆಳ ಇದೆ ಆ ಬಾವಿ ಅದು ಕೂಡ ಹೇಳ್ತಾರ. ಮತ್ತೆ ಇಲ್ಲಿ ಯಾವ ರೀತಿಯ ನೀರಿದೆ, ಈ ನೀರಿನಲ್ಲಿ ಎಷ್ಟು ಆಮ್ಲಜನಕ ಇದೆ, ಎಷ್ಟು ನೀರಿನ H2O ಇದೆ, ಎಷ್ಟು ರಾಸಾಯನಿಕ ಪದಾರ್ಥ, ಉಪ್ಪಿನ ಪದಾರ್ಥ ಎಷ್ಟಿದೆ. ಸೊ ಎಲ್ಲ ಅವರು ಮೆಟಲ್ಸ್ ಅದೆಲ್ಲ ಫೈನ್ ಅನಾಲಿಸಿಸ್ ಮಾಡಿದ್ದಾರೆ. ಸೊ ಆ ಪಟ್ಟಿ ಇಟ್ಕೊಂಡಿದ್ದಾರೆ ನಮ್ಮ ಡಾಕ್ಟರ್ ಮಂಡುಕ, ಈ ಬಾವಿಯ ಮಂಡುಕ ಅವರು. ಮತ್ತೆ ಅಲ್ಲಿಂದ ಇನ್ನೊಬ್ರು ಬಂದ್ರು, ಅವರು ಕಡಲಿನಲ್ಲಿ ಇದ್ದ ಒಂದು ಕಪ್ಪೆ. ಮಂಡುಕ ಅಂದ್ರೆ ಸಂಸ್ಕೃತದಲ್ಲಿ ಕಪ್ಪೆ, ಕೂಪ ಮಂಡುಕ ನ್ಯಾಯ ಇದಕ್ಕೆ ಹೇಳ್ತಾರೆ. ಕೂಪ ಮಂಡುಕ ನ್ಯಾಯ ಅಂದ್ರೆ ಇದರಿಂದ ನಾವು ಎಷ್ಟೋ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬಹುದು. ಸೊ ಶಾಸ್ತ್ರದಲ್ಲಿ ಈ ರೀತಿ ತುಂಬಾ ನ್ಯಾಯಗಳು ಬರ್ತವೆ. ಇದು ಕೂಪ ಮಂಡುಕ ನ್ಯಾಯ, ವೃಶ್ಚಿಕ ನ್ಯಾಯ, ಮತ್ತೆ ಯಾರಾದ್ರೂ ಹೇಳ್ಬೋದು ಇನ್ನಕ್ಕೆ ಎಷ್ಟೋ ನ್ಯಾಯಗಳಿದೆ ಈ ರೀತಿ. ತಾಂಡೂಲ ವೃಶ್ಚಿಕ ನ್ಯಾಯ ಅಂತ ಹೇಳ್ತಾರೆ. ನೀವು ಎರಡನ್ನ ನಾನು ಇವತ್ತು ಹೇಳಕ್ ಪ್ರಯತ್ನ ಪಡ್ತೇನೆ. ಈ ರೀತಿ ನಮಗೆ ನಮ್ಮ ವಾಸ್ತವಿಕ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ನ್ಯಾಯ ಅಂದ್ರೆ ಒಂದು ಎಕ್ಸಾಂಪಲ್, ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋದು. ಸೊ ಈ ಕೂಪ ಮಂಡುಕ ನ್ಯಾಯ, ಈ ಡಾಕ್ಟರ್ ಮಂಡುಕ ಏನ್ ಮಾಡಿದ್ರು, ಇವ್ರು ಬಾವಿಯಲ್ಲಿದ್ದಾರೆ, ಆ ಸಮುದ್ರದಿಂದ ಬಂದ ಇವ್ರು ಪ್ರಶ್ನೆ ಮಾಡಿದ್ರು. ಸೊ ನೀನ್ ಎಲ್ಲಿಂದ ಬಂದೆ, ನೀನು ಯಾರು, ನೀನು? ಸೊ ನನ್ನ ಇದಕ್ಕೆ ನೀನು ಬಂದಿದ್ಯಾ, ನೀನು ನನ್ನದ್ ನೋಡಿ ಎಷ್ಟು, ನನ್ನ ಅಷ್ಟು ಬಾವಿ, ಅಷ್ಟು ಒಳ್ಳೆ ಬಾವಿ, ಅಷ್ಟು ಅದ್ಭುತ ಬಾವಿ, ನಾನಿರೋ ಸ್ಥಳ ಇದು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಸೊ ಪ್ರತಿಯೊಬ್ಬರು ಹೇಳ್ತಾರಲ್ಲ, ನಾನು ಹುಟ್ಟಿದ ಸ್ಥಳವೇ ಸ್ವರ್ಗಕ್ಕಿಂತ ಮೇಲೆ. ಸೊ ಈಗ ಡಾಕ್ಟರ್ ಮಂಡುಕ ಕೂಡ ಹೇಳ್ತಾ ಇದ್ದಾರೆ, ಆ ಕಡಲಿಂದ ಬಂದಿದ ಬಾವಿ ಮಂಡುಕನಿಗೆ, ನನ್ನ ಬಾವಿ, ಇದು ಇದಕ್ಕಿಂತ ದೊಡ್ಡ ಮಾರ್ಜಾಲ ನ್ಯಾಯ, ಕಪಿ ನ್ಯಾಯ, ಮರುಳಿದ ಪ್ರವೇಶ ಬೇರೆದೆಲ್ಲ ಹೇಳ್ತಾ ಇದ್ದಾರೆ. ಅವರಿಂದನೇ ಕೇಳ್ಬೋದು ಕೊನೆಗೆ ಹೇಳಿ ಅದೇನು ಆ ನ್ಯಾಯಗಳು. ಸೊ ಈ ನ್ಯಾಯ ಏನಿದೆ, ಕೂಪ ಮಂಡುಕ ನ್ಯಾಯ, ಇದರ ವಿವರಣೆ ಮುಂದುವರ್ಸೋಣ. ಸೊ ಈಗ ಈ ಡಾಕ್ಟರ್ ಮಂಡುಕ ಕೂಪ ಬಾವಿಯಲ್ಲಿರೋ ಇವರು ಪ್ರಶ್ನೆ ಮಾಡಿದ್ರು ಆ ಸಮುದ್ರದ ಕಪ್ಪೆಗೆ. ಸಮುದ್ರ ಕಪ್ಪೆ, ಏನ್ ಹೇಳೋದು ನಾನು, ಎಷ್ಟು ಅಂತ ಹೇಳೋದು, ಇದು ಹೇಗೆ ಹೇಳೋದು, ನಾನಿರೋದು ಸಾಗರ, ಆ ಸಾಗರಕ್ಕೆ ಎಲ್ಲಿ ಅದು ಶುರು, ಎಲ್ಲಿ ಅಂತ ನಮಗೆ ಗೊತ್ತಾಗೋದಿಲ್ಲ, ಮನುಷ್ಯರಿಗೆ ಗೊತ್ತಾಗಿಲ್ಲ, ಇನ್ನು ಆ ಕಪ್ಪೆ ಪಾಪ ಏನ್ ಗೊತ್ತಾಗುತ್ತೆ ಅದು.
ಅದು ಯೋಚನೆ ಮಾಡ್ತಾ ಇತ್ತು, ಇನ್ನ ಏನ್ ಹೇಳೋದು, ಏನ್ ಉತ್ತರಿಸೋದು ಈ ಬಾವಿಯ ಕಪ್ಪೆಗೆ. ಸೊ ಇವಾಗ ಬಾವಿಯ ಕಪ್ಪೆನೆ ಆಯ್ತಾಯ್ತಾಯ್ತು ನಾನೇ ಹೇಳ್ತೀನಿ, ನನಗೆಲ್ಲ ಗೊತ್ತು, ನನಗೆ ಏನ್ ಗೊತ್ತಿಲ್ಲ, ನಾನು ಎಲ್ಲವನ್ನೂ ಲೆಕ್ಕ ಮಾಡ್ಬಿಟ್ಟಿದ್ದೆ, ನಾನು ಎಲ್ಲ ಕೂಡ ನಾನು ಅಧ್ಯಯನ ಮಾಡ್ಬಿಟ್ಟಿದ್ದೆ, ನಾನು PhD ಡಿಗ್ರಿ ಪಡೆದಿದ್ದೇನೆ, ನೋಡಿ ನಾನು ಎಷ್ಟು ದೊಡ್ಡ ದಪ್ಪ ಗ್ಲಾಸ್ ಇದೆ ಅನ್ನೋದು. ಭಕ್ತರು ಒಂದು ಚಿತ್ರೀಕರಣ ಕೂಡ ಮಾಡ್ತಾರೆ. ಆ ಕೂಪ ಮಂಡುಕನೆ, ಆ ಡಾಕ್ಟರ್ ಮಂಡುಕ ಬಾವಿಯಲ್ಲಿರೋರಿಗೆ ಒಂದು ಒಳ್ಳೆ ಸ್ಪೆಕ್ಸ್ ಕೊಟ್ಟು, ಅವ್ರಿಗೆ ಒಳ್ಳೆ ಸೂಟು ಬೂಟು ಕೊಟ್ಟು, ಟೈ ಕೊಟ್ಟು, ಮತ್ತೆ ಇನ್ನೊಂದೇನೋ ಇದು ಕೊಟ್ಟು ಎಲ್ಲ ನೋಡಿದ್ರೆ ಒಬ್ಬ ದೊಡ್ಡ ವಿಜ್ಞಾನಿ ಶೋಧನೆ ಮಾಡಿ ಇದು ತಜ್ಞ ಲ್ಯಾಬಿಂದ ಹೊರಗೆ ಇವಾಗ್ತಾನೆ ಬಂದಿದ್ದಾರೆ, ಅಲ್ಲೇ ದಿನದ 20 ಗಂಟೆ ದಿವಸದಲ್ಲಿ ಅಲ್ಲೇ ಇದ್ದಾರೆ, ಅವ್ರ ಲ್ಯಾಬಿನಲ್ಲೇ ಅವ್ರು ವಾಸ ಆಗಿದ್ದಾರೆ, ಆತರ ಅನ್ನಿಸ್ಬೇಕು, ಆತರ ಒಂದು ಚಿತ್ರೀಕರಣ ಮಾಡ್ತಾರೆ. ಈ ಮಂಡುಕ ಕೂಡ ಹಾಗೆ ಮಾಡಿದ್ದಾರೆ, ತುಂಬಾ ಸ್ಟಡಿ ಅಧ್ಯಯನ ಮಾಡಿದ್ದಾರೆ. ಸೊ ಆ ಕಡಲಿಂದ ಬಂದ ಇದು ಕೇಳ್ತಾರೆ, ಓಕೆ ನೀನು ದೊಡ್ಡದು ಅಂತ ಹೇಳ್ತಾ ಇದ್ಯಾ? ಇರ್ಬೋದು, ದೊಡ್ಡದು ಇರ್ಬೋದು, ಯಾಕೆ ಒಂದ್ಸಲ ಇರುತ್ತೆ. ನಮ್ಮ ನೋಡಿ ನಾವಿಲ್ಲಿದ್ದೇವೆ ಭೂಲೋಕದಲ್ಲಿ, ನಮ್ಗಿದ ದೊಡ್ಡ ಲೋಕಗಳಿವೆ, ಬೇರೆ ಬೇರೆ ಚಂದ್ರಗ್ರಹ, ಸೊ ಅದು ನಮ್ಗಿದ ಚಿಕ್ಕದು. ಇಲ್ಲ ಬೃಹಸ್ಪತಿ ಗ್ರಹ ಇದೆ, ನಮ್ಗಿದ ದೊಡ್ಡದು. ಇಲ್ಲ ಅಂದ್ರೆ ಇನ್ನೊಂದು ಗ್ರಹ ಇದೆ ನಮ್ಗೆ, ಯುರೇನಸ್, ನಮ್ಗೆ ದೊಡ್ಡದು. ಸೂರ್ಯ ಹೌದು, ಅದು ಕೂಡ ನಮ್ಗೆ ದೊಡ್ಡದು. ಸೊ ಬಹುಶಃ ಆತರ ಏನಾದ್ರು ನಮ್ಮ ಬಾವಿಗಿಂತ ಇದು ಸ್ವಲ್ಪ ದೊಡ್ಡದಿರ್ಬೋದೇನೋ. ಸ್ವಲ್ಪ ಎಷ್ಟು ದೊಡ್ಡದದು? ಅದು 2 ಪಟ್ಟು ದೊಡ್ಡದಾ, 4 ಪಟ್ಟು ದೊಡ್ಡದಾ? ಸೊ ಅವ್ರು ಅಳತೆ ಹೇಳ್ತಾರೆ, ಅದು 24 ಫೀಟ, ಅದು 48 ಫೀಟ, ಅದು 100 ಅಡಿನ, ಅದು 1 ಮೈ. ಯಾಕಂದ್ರೆ ಅವ್ರು ಹೇಳಕ್ಕೆ ಏನ್ ಹೇಳೋದು? ಆಮೇಲೆ ಕಡಲಿಂದ ಬಂದ ಇವರು ಹೇಗೆ ಹೇಳೋದು ಈ ವ್ಯಕ್ತಿ? ಲೆಕ್ಕ ಮಾಡಕ್ಕಾಗಲ್ಲ, ಕಡಲ್ ಸಮುದ್ರ. ಆದ್ರೆ ಇದು ಕೊನೆಗೆ ಈ ವ್ಯಕ್ತಿ ಹೇಳ್ತಾರೆ, ನಾನ್ ನಂಬೋದಿಲ್ಲ, ನೀನು ಸುಮ್ಮನೆ ಏನೋ ಸುಳ್ಳು ಹೇಳ್ತಾ ಇದೆಯಾ, ನೀನು ಬಂದಿದ್ದು ಯಾವುದೋ ಒಂದು ಚಿಕ್ಕ ಹಳ್ಳದಲ್ಲಿದ್ಯಾ ನೀನಷ್ಟೇ, ನೀನು ಬಾವಿಯಲ್ಲೂ ಕೂಡ ಇಲ್ಲ, ನಾನು ಬಾವಿಯಲ್ಲಿರೋನು, ನಾನು ಇಲ್ಲಿ 6 ಅಡಿ ಬಾವಿಯಲ್ಲಿರೋ, ನೀನು ಯಾವುದೋ ಒಂದು ಚಿಕ್ಕ ಒಂದು ಹಳ್ಳದಲ್ಲಿ. ಯಾಕಂದ್ರೆ ನಿನಗೆ ಹೇಳಕ್ಕಾಗ್ತಾ ಇಲ್ಲ ನಿನಗೆ ಅದೆಷ್ಟು ದೊಡ್ಡದು ಅಂತ. ಏನ್ ಹೇಳೋದು? ಸಮುದ್ರದಿಂದ ಕಪ್ಪೆಗೆ, ಅಲ್ಲಿರೋ ಕಪ್ಪೆಗೆ, ಈ ಕಪ್ಪೆಗೆ ಏನ್ ಹೇಳೋದು, ಎಷ್ಟು ದೊಡ್ಡದು ಅಂತ ಹೇಳೋದು? ಎನಿವೆ ಹೇಳ್ತಾರೆ. ಸೊ ನಮಗೂ ಕೂಡ ಭಗವಂತನ ವೈಕುಂಠ ಲೋಕ ಎಷ್ಟು ದೊಡ್ಡದು. ಭಗವಂತನ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳೋದು, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಮಹಂ ಇದಂ ಕೃಷ್ಣಂ ಏಕಾಂಶಿನ ಸ್ಥಿತೋ ಜಗತ್. ಅರ್ಜುನ, ನನ್ನ ವೈಭವಗಳನ್ನು ಎಷ್ಟು ಹೇಳಿ, ನನ್ನ ಸಿರಿ ಎಷ್ಟು ಹೇಳಿ, ನನ್ನ ಕೇವಲ ಒಂದು ಚಿಕ್ಕ ಅಂಶ ವಿಸ್ತರಣೆ, ಆ ಅಂಶದಿಂದಲೇ ನಾನು ಸಂಪೂರ್ಣ ಬ್ರಹ್ಮಾಂಡವನ್ನು ನಾನು ಅದನ್ನು ರಕ್ಷಿಸುತ್ತಿದ್ದೇನೆ, ಅದನ್ನು ಸಲಹುತ್ತಿದ್ದೇನೆ, ಅದನ್ನು ಕಾಪಾಡುತ್ತಿದ್ದೇನೆ. ಸೊ ಭಗವಂತನ ಅಪರಿಮಿತ ಶಕ್ತಿ, ಕೃಷ್ಣನು ನಾವು ಇಂದ್ರಿಯಗಳಿಂದ ಗೋಚರ ಮಾಡಿ ಈ ತರ ಲೆಕ್ಕಾಚಾರ ಮಾಡಿ ಅದರ ಅಗಲ, ಅದರ ಎಷ್ಟು ಡೆಪ್ತ್ ಇದೆ ಅದು ಮಾಡಕ್ಕಾಗತ್ತ? ಸೊ ನಾವು ಈ ಬುದ್ಧಿ ಇಟ್ಕೊಂಡು, ಈ ಕೂಪ ಡಾಕ್ಟರ್ ಮಂಡುಕನ ಬುದ್ಧಿ ಇಟ್ಕೊಂಡು, ಕಪ್ಪೆಯಲ್ಲಿರೋ ಇದು ಇಟ್ಕೊಂಡು, ನಮ್ಗೆ ಇಲ್ಲಿ ಎಷ್ಟೋ ನಾವು ಕಲ್ತ್ಬಿಟ್ವಿ, ಇಲ್ಲ 5 ವರ್ಷ ಕಲ್ತ್ಬಿಟ್ಟೆ, 10 ವರ್ಷ ಕಲ್ತ್ಬಿಟ್ಟೆ, 20 ವರ್ಷ ಕಲ್ತ್ಬಿಟ್ಟೆ, ಇಲ್ಲ 50 ವರ್ಷನ ಕಲೀಲಿ ನಾನು, ಇಲ್ಲ 100 ವರ್ಷ ನಾನು 24 ಗಂಟೆ ಕಲೀಲಿ ನಾನು ಏನು ಅರ್ಥ ಮಾಡ್ಕೊಳಕ್ಕಾಗತ್ತೆ? ನಾನು ಒಂದು ಈ ಬಾವಿಲಿರೋ ಕಪ್ಪೆ ಅಥವಾ ನಾನು ಅರ್ಥ ಮಾಡ್ಕೊಳ್ಳೋವರೆಗೂ ನಾನು ಹೊರಗಡೆ ಇರುವ ಜಗತ್ತನ್ನ, ಭಗವಂತನನ್ನು ಒಂದು ಹೆಜ್ಜೆ ಕೂಡ ನನಗೆ ಅರ್ಥ ಆಗುತ್ತೆ. ಸಾಧಿ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಯೋಜನೆಗಳನ್ನು, ಭಗವಂತನನ್ನು ಯಾವುದು ಇಲ್ಲಿ ಭೌತಿಕವಾಗಿರುವ ಯಾರು ಕೂಡ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಇಲ್ಲಿ ಅದಕ್ಕೆ ನಮಗೆ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಫಸ್ಟ್ಗೆ ಪ್ರಭುಪಾದರು ಸ್ಟಾರ್ಟ್ ಮಾಡಿದಾಗ ಏನ್ ಹೇಳಿದ್ರು, ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ ಬರುತ್ತೆ? ಎಷ್ಟೋ ಪ್ರಕಾರದ ದಾರ್ಶನಿಕರು ಇದ್ದಾರೆ, ಅವರಲ್ಲಿ ಯಾರು ಸರಿ ಎಂಬ ಪ್ರಶ್ನೆ. ಸೊ ಯಾಕಂದ್ರೆ ಈ ದಾರ್ಶನಿಕರು ಅವರವರ ಚಿಂತನೆಯಿಂದ ಹೇಳ್ತಾ ಇದ್ದಾರೆ. ಒಬ್ಬ ದಾರ್ಶನಿಕ ಹೇಳ್ತಾನೆ, ದೇವರು ಅಂದ್ರೆ ಅದೇನೋ ಒಂದು ಶಕ್ತಿ, ಅದೊಂದು ನಿರಾಕಾರ ಸ್ವರೂಪ, ಅದಕ್ಕೆ ಬರ್ಬೋದಷ್ಟೇ. ಕೊನೆಗೆ ಭಗವಂತನ ಅರ್ಥ ಮಾಡ್ಕೊಳ್ಳೋದಂದ್ರೆ ಅದೊಂದು ನಿರಾಕಾರ ಸ್ವರೂಪ, ಅದೊಂದು ಶಕ್ತಿ ಅಷ್ಟೇ. ಅದರ ಮೇಲೆ ಈ ತರ ಕೃಷ್ಣನು ಪರಮಪುರುಷ, ಒಬ್ಬ ವ್ಯಕ್ತಿ, ಈ ಸಕಲ ಶಕ್ತಿಗಳನ್ನು ಹೊಂದಿದ ವ್ಯಕ್ತಿ ಅವನು. ಪರಾಸ್ಯ ಶಕ್ತಿ ಹೃದಯವೇ ಶ್ರೂಯತೆ, ಸಾಧ್ಯಲಿಕ್ಕೆ ಸಾಧ್ಯ. ಹೆಚ್ಚಾಗಿ ಈ ಜ್ಞಾನದಿಂದ ನಾಸ್ತಿಕರೇ, ಭೌತಿಕ ಜಗತ್ತಿನಲ್ಲಿರೋರು ಎಲ್ಲ ವಿಜ್ಞಾನಿಗಳು ಬುದ್ಧಿವಂತರು ಅಂತ ಯಾರು ಹೇಳ್ತೀನೋ, ಈ ರೀತಿ ದಾರ್ಶನಿಕರು ಹೆಚ್ಚು ಕಡಿಮೆ ಅವರೆಲ್ಲರೂ ಕೂಡ ನಾಸ್ತಿಕರೇ. ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರಿಗೆ ಬೌದ್ಧರು ಶೂನ್ಯವಾದ ಮತ್ತೆ ಈ ವಿಜ್ಞಾನಿಗಳು ಒಂದೇ ಕ್ಯಾಟಗರಿಗೆ ಸೇರ್ತವ್ರು. ಇದ್ರಲ್ಲಿ ಕೂಡ ಬುದ್ಧನೇ ಕೃಷ್ಣ, ಆದ್ರೆ ಅವರು ಬಂದು ಹೇಳಿದ್ದು ದೇವರು ಅದೆಲ್ಲ ಬಿಡಿ, ವೇದಗಳೆಲ್ಲ ಬಿಟ್ಬಿಡಿ. ಅವರು ಹೇಳಿದ್ದು ಕೇವಲ ಮೊದಲಿಗೆ ನೀವು ಮನುಷ್ಯರಾಗಿ, ನೀವು ಮಾನವರಾಗಿ, ನೀವು ದಯೆ ಏನು ಅಂತ ತಿಳ್ಕೊಳ್ಳಿ, ನೀವು ಈ ಅಹಿಂಸೆಯನ್ನು ಬಿಡಿ. ಸೊ ಆ ರೀತಿ ಒಬ್ಬ ಬುದ್ಧ ಬಂದು ಅವರು ಜನರಿಗೆ ದೇವರ ಜ್ಞಾನವನ್ನು ಕೊಡ್ಲಿಲ್ಲ, ಮತ್ತೆ ವೇದ ಧರ್ಮದ ಜ್ಞಾನವನ್ನು ಹೇಳಲಿಲ್ಲ. ಅವ್ರು ಕೇವಲ ಅಹಿಂಸಾ ಪರಮ ಧರ್ಮ, ಸೊ ಆ ರೀತಿಯಲ್ಲಿ ಬೋಧನೆ ಮಾಡಿ. ಇವತ್ತು ವಿಜ್ಞಾನಿಗಳು ಇವರಿಗೆ ಅದು ಬಂದ್ರೆ ಅದೇ ಹೈಯೆಸ್ಟ್ ಅಷ್ಟೇ ಇವರು. ಯಾಕಂದ್ರೆ ಇವರು ಎಲ್ಲ ಕ್ರೂರಿಗಳು, ಎಲ್ಲ ಅವರು ಮಾಡ್ತಾ ಇರೋದು ಬೇರೆಯವ್ರ ಜನರಿಗೆ ಹಿಂಸೆ ಕೊಡೋದೆ, ಎಲ್ಲ ಸ್ವಾರ್ಥಿಗಳೇ. ಸೊ ಇದರಿಂದ ಅಟ್ಲೀಸ್ಟ್ ಅವರು ಇದಕ್ಕೆ ಬಂದ್ರೆ ಅದು ಒಳ್ಳೇದು. ಯಾಕಂದ್ರೆ ಆ ಪಾಪಭೂಷಿತ ಜೀವನದಲ್ಲಿ ನಮಗೆ ಏನು ಕೂಡ ಅರ್ಥ ಆಗೋದಿಲ್ಲ, ನಮ್ಗೇನು ಗೋಚರವಾಗೋದಿಲ್ಲ.
ಅದು ಕೆಂಪು, ಇದು ಮುಸ್ಕು ಹಾಕಿದಾಗೆ ಅದು ಹಾಕಿದ್ರೆ ಎಲ್ಲವೂ ಕೂಡ ಕೆಂಪೇ ಕಾಣುತ್ತೆ. ಹಸಿರು ಇದಾಕೊಂಡ್ರೆ ಹಸಿರೇ ಕಾಣುತ್ತೆ. ಹಾಗೆ ಇವರು ಅಜ್ಞಾನದ ಒಂದು ಪಾಪದ ಜೀವನದಲ್ಲಿ ಇರೋದ್ರಿಂದ ಇವ್ರಿಗೆ ಸತ್ಯ ಏನು, ಭಗವಂತನೇ ಅನ್ನೋದು ಅರ್ಥ ಆಗುದಿಲ್ಲ. ಯಶಾಂತು ಅಂತಗತಾಂ ಪಾಪಂ ಜನಾನಾಂ ಪುಣ್ಯಕರ್ಮಣ ತೇದ್ವಂದ ಮೋಹ ನಿರ್ಮುಕ್ತ ಭಜತೆ ಮಾಂ ದೃಢಾವತ. ಏನಿವೆ ಆ ಪಾಯಿಂಟ್ ಪ್ರಭುಪಾದಲ್ಲಿ ಹೇಳ್ತಾ ಇಲ್ಲ, ಫೋಕಸ್ ಮಾಡ್ತಾ ಇಲ್ಲ. ಪ್ರಭುಪಾದ ನಮ್ಗೆ ಹೇಳ್ತಾ ಇರೋದು ನಾವು ಕೃಷ್ಣನನ್ನು ಆಶ್ರಯಿಸಬೇಕು. ಆಮೇಲೆ ಉದಾಹರಣೆ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇಲ್ಲಿ. ಇನ್ನೊಂದು ಉದಾಹರಣೆ ಕೊಟ್ಟದ್ದು ಸೂರ್ಯ. ಸೂರ್ಯ ಎಲ್ಲರೂ ಕಾಣ್ತಾ ಇದೆ ಇವಾಗ. ಸೂರ್ಯ ಕಾಣ್ತಾ ಇದೆ ನೋಡಿ. ಸೂರ್ಯ ಎಷ್ಟು ಪ್ರಕಾಶಮಾನವಾಗಿದೆ, ಎಷ್ಟು ಬಿಸಿಲಿಂದ ಇದೆ, ಎಷ್ಟು ಚೆನ್ನಾಗಿದೆ. ಇವತ್ತು ಒಳ್ಳೆ ದಿವಸ, ಇವತ್ತು ಸನ್ನಿ ಡೇ. ಇವತ್ತು ಸದ್ಯಕ್ಕೆ ಮಳೆ ಇಲ್ಲ, ಇವತ್ತು ತುಂಬಾ ಬಿಸಿನೂ ಇಲ್ಲ, ತುಂಬಾ ಚಳಿನೂ ಇಲ್ಲ, ಒಳ್ಳೆ ದಿವಸ ಇವತ್ತು. ಸೊ ನಾವೇ ಈ ತರ ಪ್ರಕೃತಿಯಲ್ಲಿ ಆನಂದ ಪಡಿತೇವೆ. ಆದ್ರೆ ರಾತ್ರಿ ಬರುತ್ತೆ, ಸೂರ್ಯ ಅಸ್ತ ಆಗತ್ತೆ. ಸೂರ್ಯ ಅಸ್ತ ಆದ್ಮೇಲೆ ಅಯ್ಯೋ ಸೂರ್ಯ ಅಸ್ತ ಆಗೋಯ್ತಲ್ಲ, ಅಯ್ಯೋ ಈಗ ಇಲ್ಲ ಸೂರ್ಯ ಬರ್ಬೇಕು ಮತ್ತೆ. ಸೊ ಆಯ್ತು, ವಿಜ್ಞಾನಿಗಳು ಪ್ರಭುಪಾದ ಪ್ರಶ್ನೆ ಮಾಡ್ತಾರೆ, ನೀವು ದೊಡ್ಡ ವಿಜ್ಞಾನಿಗಳಲ್ಲ ನೀವೆಲ್ಲ, ನೀವು ತುಂಬಾ ಪ್ರಕೃತಿಯಲ್ಲಿ ಎಲ್ಲ ಕೂಡ ನೀವು ಶೋಧನೆ ಮಾಡಿ ಎಲ್ಲವನ್ನು ತಿಳ್ಕೊಂಡ್ಬಿಟ್ಟಿದ್ದೀರಾ. ಎಲ್ಲದೂ ಕೂಡ ನೀವು ಬದಲು ಏನ್ ಬೇಕಾದ್ರೂ ಶಕ್ತಿ, ಒಂದು ಶಕ್ತಿ ಇನ್ನೊಂದು ಶಕ್ತಿಗೆ ಬದಲು ಮಾಡ್ತೀರಾ. ನೀವು 21ನೇ ಶತಮಾನದ ವ್ಯಕ್ತಿಗಳು, ನೀವೆಲ್ಲ ಏನೇನೋ ಕಂಡು ಹಿಡಿದೀರಾ. ನೀವು ಅಷ್ಟು ವೇಗವಾಗಿ ನಿಮ್ಮ ಚಲನೆಯಲ್ಲಿರೋ ವಾಹನಗಳಿದೆ, ಯಂತ್ರಗಳಿದೆ, ರಾಕೆಟ್ಗಳಿದೆ, ಸ್ಪುಟ್ನಿಕ್ಗಳಿದೆ, ಏನೋ ಮಾಡಿದ್ದೀರಾ. ಸೊ ಸೂರ್ಯನಿಗೂ ಹೇಳ್ಬಿಡಿ, ಸೂರ್ಯನಿಗೂ ಹೇಳಿ ಸೂರ್ಯ ಬಾ ಈಗ ಕಾಣಿಸ್ಕೊ, ಮತ್ತೆ ನೀನು ಸೂರ್ಯ ಉದಯವಾಗು. ಆಗತ್ತಾ? ಯಾವ ವಿಜ್ಞಾನಿ, ಯಾವೊಬ್ಬ ದೊಡ್ಡ ನಾಯಕ, ಯಾವೊಬ್ಬ ದೊಡ್ಡ ದಾರ್ಶನಿಕ ಮಾಡಕ್ಕಾಗತ್ತ? ಏನು ಮಾಡಕ್ಕಾಗಲ್ಲ. ಆಕ್ಚುಲಿ ಸೂರ್ಯ ಇದೆ, ಸೂರ್ಯ ಇಲ್ಲ ಅಂತಲ್ಲ, ಸೂರ್ಯ ಇದೆ, ಸೂರ್ಯನು ಇದ್ದಾನೆ. ಸೂರ್ಯನು ಆಕಾಶದಲ್ಲಿ ಅವನು ಯಾವಾಗ್ಲೂ ಇದ್ದಾನೆ, ಸದಾ ಇದ್ದಾನೆ. ಸೂರ್ಯ ಎಲ್ಲ ಹೋಗ್ತಾನೆ, ಸೂರ್ಯ ಇದ್ದಾನೆ. ಆದ್ರೆ ನಮಗೆ ಆ ಸೂರ್ಯನನ್ನು ನೋಡಕ್ಕಾಗತ್ತಾ? ನಮ್ಮ ಯಂತ್ರಗಳಲ್ಲಿ ನಾವು ನೋಡಕ್ಕಾಗತ್ತ, ಮಾಡಕ್ಕಾಗತ್ತ? ನಾವು ಸಾಗೋದಿಲ್ಲ. ಸೊ ಅದಕ್ಕೆ ನಾವು ವೇಟ್ ಮಾಡ್ಬೇಕು. ನಾವು ಸೂರ್ಯನು ತನ್ನ ಇದರಿಂದಲೇ ಮತ್ತೆ ನಂತರ ನಮ್ಗೆ ಮರುದಿವಸದಲ್ಲಿ ಮುಂಜಾನೆ ಅದು ಉದಯವಾದಾಗ ಕಾಣಿಸ್ಕೊಳ್ಳುತ್ತೆ. ಸೂರ್ಯ ಕಾಣಿಸ್ಕೊಳ್ತಾನೆ. ಸೂರ್ಯ ಕಾಣಿದಾಗ ಸೂರ್ಯನು ಕಾಣ್ತಾನೆ, ನನಗೆ ಕಾಣುತ್ತೆ, ನನ್ನ ಸುತ್ತಲೂ ಇರೋ ಎಲ್ಲವೂ ಕಾಣುತ್ತೆ. ಹಾಗೆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ, ಪರಮಾತ್ಮನ ಸಾಕ್ಷಾತ್ಕಾರ ಅಂದ್ರೆ ಭಗವಂತನೂ ಏನು ಅಂತ ಅರ್ಥ ಆಗತ್ತೆ, ನಾನು ಏನು ಅಂತ ಅರ್ಥ ಆಗತ್ತೆ. ನಾನು ಈ ದೇಹ ಅಲ್ಲ, ನಾನು ಆತ್ಮ. ನಾನು ಇಲ್ಲಿ ಸೆರೆಯಲ್ಲಿ ಇದ್ದೇನೆ. ನಾನು ಈ 3 ಗುಣಗಳು ನನ್ನ ಜೀವನವನ್ನು ನನಗೆ ಅಷ್ಟು ಅಜ್ಞಾನದಲ್ಲಿಟ್ಟು ಇಂದ್ರಿಯಗಳ ಸೆಳೆತದಲ್ಲಿ ನಾನು ಸಿಕ್ಕಿಬಿದ್ದ ನನ್ನ ಆತ್ಮ. ನನ್ನ ಅಸಹಾಯ ಸ್ಥಿತಿಯಲ್ಲಿದ್ದೆ ನಾನು. ಕೃಷ್ಣ ನನಗೆ. ಆದ್ರೆ ಇಲ್ಲಿ ಭೌತಿಕ ಇದರಲ್ಲಿ ನಾನು ಪಡೆದ ಒಂದು ಸ್ವಲ್ಪ ಡಿಗ್ರಿಗಳು, ಪಡೆದ ಒಂದು ಜ್ಞಾನ, ಒಂದು ಶಕ್ತಿ, ಒಂದು ಹಣ, ಇದರಿಂದ ನಾವು ಅಹಂಕಾರರಾಗಿ ಜನ್ಮ ಈಶ್ವರಿ ಶ್ರುತಶ್ರೀ ಬಿರ್ ಏದಮಾನ ಮದಹ ಪುಮಾನ್. ಭೌತಿಕ ಜಗತ್ತು ಅಂದ್ರೆ ಎಲ್ಲರೂ ಕೂಡ ಅಹಂಕಾರ. ಇವನೇ ಪಾಪರ್ ಇಸ್ ಪ್ರೌಡ್ ಆಫ್ ಇಸ್ ಪೆನ್ನಿ ಅಂತ ಹೇಳ್ತಾರೆ. ಒಂದು ಏನಂದ್ರೆ ಪಾಪರ್ ಅಂದ್ರೆ ಏನು ಇಲ್ಲ, ಹಣ ಏನು ಇಲ್ಲ ಆ ವ್ಯಕ್ತಿ ಇವಾಗ. ಆದ್ರೂ ಕೂಡ ಅವರಲ್ಲಿ ಒಂದು ರೂಪಾಯಿ ಇದ್ರೆ ಅದ್ರ ಜೊತೆಗೆ ಅವನು ತುಂಬಾ ಏನೊಂದು ಹೇಳೋದು ಪ್ರೌಡ್. ಒಂದನ ಹತ್ರ 10 ರೂಪಾಯಿ ಇದೆ, 1000 ರೂಪಾಯಿ ಇದೆ, 10,000 ರೂಪಾಯಿ ಇದೆ. ಎಷ್ಟೋ ಜನ ಇದ್ದಾರೆ, ಲಕ್ಷ ಕೋಟ್ಯಾಧಿಪತಿಗಳು, ಇದು ಬಿಲಿಯನಿಯರ್ಸ್ ಇದ್ದಾರೆ. ಆದ್ರೆ ನಮಗೆ 1 ಲಕ್ಷ ಸಿಕ್ಬಿಟ್ರೆ, 1,000, 1 ಕೋಟಿ ಸಿಕ್ಬಿಟ್ರೆ ನಮಗೆ ನಮ್ಮ ಕುಟುಂಬದಲ್ಲೋನೋ, ಇಲ್ಲಾಂದ್ರೆ ನಮ್ಮ ಸ್ನೇಹಿತರ ಮಧ್ಯೆನೋ, ಇಲ್ಲಾಂದ್ರೆ ನಮ್ಮ ಊರಿನಲ್ಲೋ ನಾವು ಒಂದೊಂದು ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಳ್ತೀವಿ. ಎನಿವೆ, ಸೊ ಈ ರೀತಿ ಇರೋದು ಭೌತಿಕ ಜಗತ್ತಿನಲ್ಲಿ ಯಾವ ಸ್ಥಿತಿಯಲ್ಲಿದ್ರೂ ಒಂದು ಅಹಂಕಾರಿಗಳಾಗಿ ನಾವು ಇರ್ತೇವೆ. ಸೊ ಇದು ಇನ್ನ ಹೆಚ್ಚು ಭೌತಿಕವಾಗಿ ನಾವು ಪಡೆದಷ್ಟು ನಮ್ಗೆ ಇನ್ನ ಅದು ಹುಚ್ಚು ಮಾಡುತ್ತೆ. ಸೊ ಹಾಗಾಗಿ ನಮ್ಗೆ ಈ ಜ್ಞಾನ ಈ ಒಂದು ಬೆಳೆಯೋದಿಲ್ಲ. ನಾವು ನಮ್ರದಾಗ್ಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳೋದು, ಮೊದಲಿಗೆ ನಾವು ಈ ವಿಧಾನವನ್ನು ಬಿಟ್ಟು ನಾವು ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಏವ. ಸೊ ನಾನು ನನ್ನ ಶೋಧನೆಯಿಂದ, ನಾನು ನನ್ನ ಇಂದ್ರಿಯಗಳ ಜ್ಞಾನದಿಂದ, ಸಾಮರ್ಥ್ಯದಿಂದ, ನಾನು ನನ್ನ ಬುದ್ಧಿಯಿಂದ, ನನ್ನ ಮನಸ್ಸಿನಿಂದ ನಾನು ನಿರ್ಣಯ ಮಾಡ್ತೇನೆ ಏನು ದೇವರು ಅಂದರೆ, ಏನು ಸತ್ಯ ಅಂದರೆ. ಹೀಗೆ ಇದಾಗಲ್ಲ. ಹಾಗೆ ನಾವು ಏನು ಕೂಡ ತಿಳ್ಕೊಳಕ್ಕಾಗಲ್ಲ. ಇಲ್ಲಿರೋ ಸೂರ್ಯವನ್ನೇ ತಿಳ್ಕೊಳಿಕ್ಕಾಗಲ್ಲ ನಾವು. ಇನ್ನು ಹಾಗಿರುವಾಗ ಪರಮಪುರುಷ ಕೃಷ್ಣ ಅಂತ ಹೇಗೆ ತಿಳಿಲಿಕ್ಕೆ ಸಾಧ್ಯ? ನಾವು ಯಾರೋ ಒಬ್ಬ ವ್ಯಕ್ತಿ, ನಮ್ಮ ರೀತಿಯಲ್ಲಿರೋ ವ್ಯಕ್ತಿ, ಅವನೊಂದು ಸ್ವಲ್ಪ ಏನೋ ಒಂದು ಭಸ್ಮ, ಏನೋ ಒಂದು ಇದನ್ನ ಹಾಕ್ಬಿಟ್ರೆ, ಇಲ್ಲ ಅಂದ್ರೆ ಏನೋ ಒಂದು ರಿಂಗ್ ಅನ್ನ ತಯಾರಿ ಮಾಡ್ಬಿಟ್ರೆ, ಇದು ಮ್ಯಾಜಿಕ್ ಮಾಡ್ಬಿಟ್ರೆ ಅವನೇ ದೇವರು ಅನ್ಕೊಂಡ್ಬಿಟ್ರೆ. ಎಷ್ಟೋ ಜನ ಇದ್ದಾರೆ ಈಗ, ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ. ನಾನು ಅವತಾರ, ನಾನು ಯೋಗಿ, ನಾನು ಬಾಬಾ. ಇದೆಲ್ಲ ಯಾಕೆ ಅಂದ್ರೆ ಜನರು ಬುದ್ಧಿ ಇಲ್ಲ. ಜನರು ಬುದ್ಧಿಹೀನರು, ಮೂರ್ಖರು ಜನರು. ಸೊ ಈ ಜನರಿಗೆ ಭಗವಂತ ತತ್ವವನ್ನು ಅರ್ಥ ಮಾಡ್ಕೊಳ್ಳೋ ವಿಧಾನ ಗೊತ್ತಿಲ್ಲ ಅವ್ರಿಗೆ. ವಿಧಾನ ಏನು? ಈ ರೀತಿಯ ನಿಮ್ಮ ಗೋಚರವಾದ ಜ್ಞಾನದಿಂದ ನೀವು ಭಗವಂತನ ಕೊಟ್ಟಿರೋ ವಿಧಾನವನ್ನು ಸ್ವೀಕರಿಸ್ಬೇಕು.
ಭಗವಂತನ ಕೊಟ್ಟಿರೋ ವಿಧಾನ ಏನು? ಭಗವದ್ಗೀತೆಯಲ್ಲಿ ಭಗವಂತನ ಮಾತಿದೆ ಭಗವದ್ಗೀತೆಯಲ್ಲಿ. ಸೊ ಪ್ರಭುಪಾದ ಅದಕ್ಕೆ ಕೊನೆಗೆ ಈ ತಾತ್ಪರ್ಯದಲ್ಲಿ ಅಂತಿಮವಾಗಿ ಹೇಳ್ತಾ ಇದ್ದಾರೆ, ನಾವು ಈ ಭಗವದ್ಗೀತೆಯಿಂದ ತಿಳ್ಕೊಳ್ಬೇಕು ಏನು ದೇವರು ಅಂದ್ರೆ ಏನು, ಈ ಪ್ರಕೃತಿ ಅಂದ್ರೆ ಏನು, ನಾನು ಆತ್ಮ ಅಂದ್ರೆ ಏನು, ಈ ದೇವತೆಗಳಂದ್ರೆ ಏನು. ಸೊ ಇದು ನಾವು ಭಗವದ್ಗೀತೆಯಿಂದ ಅರ್ಥ ಮಾಡ್ಕೊಳ್ಬೇಕು. ನಾವು ಅದಿಲ್ಲದೆ ನಾವು ಇಲ್ಲ ನೀವು ಇಸ್ಕಾನ್ ಅವ್ರು ನೀವೆಲ್ಲ ನೀವು ಕೃಷ್ಣ 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 ಅಂತಾನೆ ಹೇಳ್ತೀರಾ ನೀವು. ನಮಗೆ ಈ ದೇವತೆ ಇದ್ದಾರೆ, ನಮಗೆ ದೇವಿ ಇದ್ದಾರೆ, ನಮಗೆ ಶಿವ ಇದ್ದಾರೆ, ನಮಗೆ ಗಣೇಶ ಇದ್ದಾರೆ, ನಮ್ಗೆ ಈ ದೈವ ಇದ್ದಾರೆ, ಈ ದೈವ ನಮಗೆ ಏನು ಕೊರಗಜ್ಜ ಇದ್ದಾರೆ, ನಮಗೆ ಇನ್ನೊಂದು ಇವರಿದ್ದಾರೆ, ಈ ಭೂತ ಇದ್ದಾರೆ. ಎಲ್ಲ ನೀವ್ ಏನ್ ಬೇಕಾದ್ರೆ ನೀವು ಹೇಳುವವರು ಏನ್ ಬೇಕಾದ್ರೆ ಹೇಳ್ಬೋದು. ಆದ್ರೆ ಭಗವದ್ಗೀತೆ ಹೇಳ್ತಾ ಇದೆಯಾ? ಭಗವದ್ಗೀತೆ ಏನ್ ಹೇಳ್ತಾ ಇದೆ? ಇವಾಗ ನಾವು ಏನ್ ಬೇಕಾದ್ರೂ ನಾವು ಚರ್ಚೆ ಮಾಡ್ಬೋದು, ನಾನು ನೀವು. ಆದ್ರೆ ಕೊನೆಗೆ ಅಲ್ಲಿ ನ್ಯಾಯಾಧೀಶ ಹೇಳ್ತಾರೆ, ಇದು ದೇಶದ ಕಾನೂನು ಪ್ರಕಾರವಾಗಿದ್ಯಾ? ಇದು ಏನೋ ಓಕೆ ನೀವ್ ಹೇಳ್ತೀರಾ, ಇಲ್ಲ ನಾವು ನಮ್ಮ ಊರಿನ ಕಾನೂನು ಇದು, ನಮ್ಮ ರಸ್ತೆಯ ಕಾನೂನು ಇದು ನಮ್ಮ ಕುಟುಂಬದ ಕಾನೂನು ಇದು ಅಂತ ಹೇಳಿದಾಗತ್ತ. ನೀವು ಎಷ್ಟೇ ಇದ್ರು ನೀವು ಈ ದೇಶದಲ್ಲಿ ಇದ್ದೀರಾ, ಈ ಭಾರತೀಯ ಜನತೆ ಇದು ಪ್ರಜೆಗಳು ನೀವು. ಅದೇ ರೀತಿಯಲ್ಲಿ ನಾವು ನಮ್ಮ ಧರ್ಮದ ಸೃಷ್ಟಿ ಮಾಡಕ್ಕಾಗಲ್ಲ, ನಮ್ಮ ಧರ್ಮಗ್ರಂಥಗಳು ಸೃಷ್ಟಿ ಮಾಡಕ್ಕಾಗಲ್ಲ. ಧರ್ಮಗ್ರಂಥ ಅಂದ್ರೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಸೊ ಭಗವಂತನ್ ಕೊಟ್ಟಿರೋದು ಧರ್ಮ. ಸೊ ಭಗವದ್ಗೀತೆ, ಭಗವಾನ್ ಯಾವುದು ಬೇರೆ ಇನ್ಯಾವುದು ಭಗವದ್ಗೀತೆ ಅಂತ ಈ ಜಗತ್ತಿನಲ್ಲಿ ಹೇಳಿಲ್ಲ. ಬೇರೆ ಗ್ರಂಥಗಳು, ಧರ್ಮ ಗ್ರಂಥಗಳು ಕೂಡ ಹೇಳ್ತಾರೆ ಅದನ್ನ ಯಾರೋ ಭಗವಂತನ ಹೇಳಿದ್ದು ರೆವಲ್ಯೂಷನ್, ಮತ್ತೆ ಅದನ್ನ ಯಾರೋ ಬರ್ದದ್ದು ಮತ್ತೆ ಎಷ್ಟೋ ಅದರಲ್ಲಿ ಇದಿದೆ, ಲಿಮಿಟೇಷನ್ಸ್ ಇದೆ. ಆದ್ರೆ ಈ ಭಗವದ್ಗೀತೆ ಅಂದ್ರೆ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ. ಸೊ ಅವನೇ ಅವತರಿಸಿದಾಗ 5000 ವರ್ಷಗಳ ಹಿಂದೆ ಅವನಿಂದಲೇ, ಅವನ ಮುಖ ಅರವಿಂದ ಬಾಯಿಂದಲೇ ಬಂದಿರೋ ಮಾತು. ಸೊ ಇದು ಈ ರೀತಿ ಇದಕ್ಕೆ ಸಮವಾದ ಗ್ರಂಥ ಮತ್ತೊಂದಿಲ್ಲ. ಭಗವದ್ಗೀತೆ ಸಮವಾದ ಗ್ರಂಥ ಇನ್ನೊಂದಿಲ್ಲ. ಸೊ ನಮಗೆ ಎಷ್ಟು ಸುಲಭ ಇದೆ ಭಗವಂತನ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಭಗವಂತನ ವ್ಯಕ್ತಿನ, ಭಗವಂತನ ಒಂದು ಶಕ್ತಿನ, ಭಗವಂತನ ನಿರಾಕಾರನ, ಇಲ್ಲ ಅವನು ಯಾರು, ಅವನ ಚಟುವಟಿಕೆಗಳೇನು, ಅವನ ಹೆಸರೇನು, ಅವನ ಲೀಲೆಗಳೇನು. ಯಾರಾದ್ರೂ ನಾವು ಕೇಳಿಬೇಕಂದ್ರೆ ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೇವೆ. ಏನೋ ವಸ್ತು ಕೂಡ ಅಂದ್ರೆ ಆ ವಸ್ತುಗೆ ಏನ್ ಹೇಳ್ತೇವೆ, ಆ ವಸ್ತು ಏನದು, ಆ ವಸ್ತು ಎಲ್ಲಿಂದ ತಯಾರಾಯ್ತು, ಆ ವಸ್ತು ಯಾರು ತಯಾರು ಮಾಡಿದ್ರು, ಆ ವಸ್ತುವಿಂದ ಉಪಯೋಗಗಳೇನು, ಎಷ್ಟೋ ವಿಷಯಗಳಿದೆ. ಹಾಗೆ ದೇವರು ಅಂತ ಹೇಳಿದಾಗ ಯಾರು ದೇವರು, ಏನು ದೇವರು, ಮತ್ತೆ ಅದು ಏನದು, ಅದು ಶಕ್ತಿನ, ಅದು ವ್ಯಕ್ತಿನ. ಓಕೆ, ಅದು ವ್ಯಕ್ತಿ ಅಂದ್ರೆ ಯಾರು ಆ ವ್ಯಕ್ತಿ ವ್ಯಕ್ತಿ ಅಂದ್ರೆ ಅವ್ರಿಗೆ ಹೆಸರುಗಳಿದ್ಯಾ, ಮತ್ತೆ ಅವ್ರಿಗೆ ಏನಾದ್ರು ಚಟುವಟಿಕೆಗಳಿದ್ಯಾ, ಅವರ ಗುಣಗಳಿದ್ಯಾ, ಅವರ ಇದೆಲ್ಲ ಮಂತ್ರ ಬರುತ್ತೆ. ಸೊ ನಮಗೆ ಭಗವದ್ಗೀತೆಯಲ್ಲಿ ಒಂದು ABCD ರೀತಿಯಲ್ಲಿ ಭಗವಂತನು ಅಷ್ಟು ಸ್ಪಷ್ಟವಾಗಿ, ಅಷ್ಟು ಸುಲಭವಾಗಿ, ಅಷ್ಟು ಸರಳವಾಗಿ ಕೊಟ್ಟಿದ್ದಾನೆ. ಆದರೆ ನಾವು ಭಗವದ್ಗೀತೆ ಯಾರಿಂದ ಕೇಳಬೇಕು? ಭಕ್ತರಿಂದ ಕೇಳಬೇಕು, ಆಚಾರ್ಯರಿಂದ ಕೇಳಬೇಕು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಸೊ ಈ ಭಗವತ್ ತತ್ವ ವಿಜ್ಞಾನ ಅರ್ಥ ಮಾಡ್ಕೊಳ್ಳೋಕೆ ಮೊದಲ ಇದು ಅಂದ್ರೆ ಆ ಸರಿಯಾದ ಗುರುವಿಂದ ಕಲಿಬೇಕು. ಇವಾಗ ನೀವು ಸ್ಕೂಲ್ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಹೋಗಪ್ಪ ನೀನು ಎಲ್ಲಿ ಬೇಕಾದ್ರೂ ಹೋಗು, ಪಕ್ಕದಲ್ಲಿ ಒಂದು ಹೊಸ ಬಿಲ್ಡಿಂಗ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಅಲ್ಲಿ ಹೋಗು, ನೀ ಅಲ್ಲಿ ಓದ್ಕೊಂಡ್ ಬಾ, ನೀನು ಟೈಮ್ ಪಾಸ್ ಮಾಡ್ಕೊಂಡ್ ಬಾ ಅಂತ ಕಳಿಸ್ತೀರಾ ನಿಮ್ಮ ಮಕ್ಕಳನ್ನ? ನೀವು ನರ್ಸರಿ ಕಳಿಸ್ಬೇಕಂದ್ರೆ, ನೀವು LKG ಹಾಕ್ಬೇಕಂದ್ರೆ, ಇದು ಶಾಲೆ ಕರೆಕ್ಟ್ ಆಗಿದೆಯಾ, ಶಾಲೆಗೆ ರೆಕಗ್ನಿಷನ್ ಎಷ್ಟು ನೀವು ಚೆಕ್ ಮಾಡೋದಿಲ್ವಾ ನೀವು? ಹಾಗೆ ಭಗವಂತನ ಬಗ್ಗೆ ತಿಳಿಬೇಕಂದ್ರೆ ನೀವು ಯಾರಾದ್ರೂ ಸರಿಯಾದ ವ್ಯಕ್ತಿ ಅಂತ ತಿಳ್ಕೊಳ್ಬೇಕಲ್ಲ, ಅವ್ರು ಗುರುಶ್ರೀ ಪರಂಪರೆಯಲ್ಲಿ ಬರ್ತಾರ ನೋಡ್ಬೇಕಲ್ಲ, ಯಾರು ವೇದ ಸಾಹಿತ್ಯದ ಅನುಸಾರವಾಗಿ ಇದ್ದಾರೆ ನೋಡ್ಬೇಕಲ್ಲ. ಅದು ಬಿಟ್ಬಿಟ್ಟು ನೀವು ಯಾವ ಪುಸ್ತಕ ಕೂಡ ಹೋಗಿ ಅಲ್ಲಿ ಹೋಗೋಣ, ಹಾವಿನ ರೋಡಲ್ಲಿ ಇದೆ, ಅಲ್ಲಿ ಕೆಳಗೆಲ್ಲ ಅಲ್ಲಿ ಮಾರಾಟ ಮಾಡ್ತಾ ಇದಾರೆ, ಇದು ಬುಕ್ ತುಂಬಾ ಚೆನ್ನಾಗಿದೆ, ಇದು ಕೆಂಪು ಬಣ್ಣ ತುಂಬಾ ಚೆನ್ನಾಗಿದೆ, ಇದು ತುಂಬಾ ಹೊಳಪದ, ಇದು ತಗೊಂಡು ಓದೋಣ. ಏನ್ ಅರ್ಥ ಆಗುತ್ತೆ ನಿಮಗೆ? ಆ ರೀತಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನ ಅದನ್ನ ಕಲ್ಸೋ ವ್ಯಕ್ತಿ ಹತ್ರ ಹೋಗ್ಬೇಕು, ಗುರು ಹತ್ರ ಹೋಗ್ಬೇಕು. ಆ ಗುರು ಪರಂಪರೆ ಇರಬೇಕು. ಆ ಗುರು ಆ ಕೃಷ್ಣ ತತ್ವವನ್ನು ಅರ್ಥ ಮಾಡ್ಕೊಂಡು ಅವರು ಹಿಂದೆ ಗುರುವನ್ನು ಆಶ್ರಯಿಸಿರಬೇಕು. ಅವರು ಹಿಂದೆ ಗುರುವನ್ನು ಆಶ್ರಯಿಸಿರ್ತಾರೆ. ಮೂಲತಃ ಕೃಷ್ಣನೇ ಪರಮ ಪುರುಷನೇ, ದೇವೋತ್ತಮನೇ, ಅವನೇ ಗುರು. ಒಂದೇ ಕೃಷ್ಣ ಜಗದ್ಗುರು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ವಿಧಾನ ಇದೆ. ಆ ವಿಧಾನದಲ್ಲಿ ಹೋದ್ರೆ ತುಂಬಾ ಸುಲಭ. ವಿಧಾನದಲ್ಲಿ ಹೋದ್ರೆ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಯಾವ ಸಬ್ಜೆಕ್ಟ್ ಕೂಡ ನಮಗೆ, ನಮ್ಮ ಪ್ರಭುಜಿ ಬಂದಿದ್ರು ಒಬ್ರು, ಅವ್ರು ಬಂದಾಗ ನಮಗೆ ಪೂಜೆ ಬಗ್ಗೆ ತಿಳಿಸ್ಕೊಟ್ರು. ಅವ್ರು ತಿಳ್ಸ್ಕೊಂಡ್ರೆ ಎಷ್ಟೋ ಈಸಿ ಅನ್ಸುತ್ತೆ ನಮ್ಗೆ. ಷೋಡಶೋಪಚಾರ ನಾನು ಕೇಳ್ತಾ ಇದ್ದೆ, ಷೋಡಶೋಪಚಾರ ಏನಪ್ಪ ಇದು, ಅದನ್ನ ಎಷ್ಟು ಐಟಮ್ ಇದು. ಆಮೇಲೆ ಅಲ್ಲಿ ಸ್ವಲ್ಪ ನಾನು ಕೂಡ ಓದಿದ್ದೆ. ಓದ್ರೆ ಅದು ಸರಿಯಾಗಿ ಇದೇ ಆಗೋದಿಲ್ಲ, ಅದು ಸರಿಯಾಗಿ ಆಗೋದಿಲ್ಲ. ಇದು ಮಾಡಿದ್ರೆ ಅದು ಮರ್ತೋಗುತ್ತೆ, ಅದು ಯಾಕೆ ಮಾಡ್ತಾ ಇದೀವಿ ಗೊತ್ತಿಲ್ಲ. ಆದ್ರೆ ಒಬ್ರು ಎಕ್ಸ್ಪರ್ಟ್ ಬಂದ್ರು, ಒಬ್ರು ನಮ್ಮ ಸೀನಿಯರ್ ಒಬ್ರು ಭಕ್ತರು, ಅವ್ರು ಶೀತಲಾಂಕರು ಬಂದಿದ್ರು. ಅವ್ರು ಬಂದಾಗ ಕಲ್ತ ಮೇಲೆ ಇಷ್ಟೇನಾ ಇದು ವಿಷಯ, ಎಷ್ಟು ಇದು ಸುಲಭ ಇದಲ್ಲ, ಇದ್ರಲ್ಲೇನಿದೆ ಇದು. ಅವ್ರು ಹೇಳಿದ್ರು, ನೀವೇನು ಮಾಡೋದು ಬೇಕಾಗಿಲ್ಲ, ನೀವು ಕೂತ್ಕೊಂಡಾಗೆ ನೀವು ಅದನ್ನ ಧ್ಯಾನಿಸಬಹುದು. ನೀವು ಕೃಷ್ಣನ ನಮಗೆ ಮನಸ್ಸು ಕೊಟ್ಟಿದ್ದಾನೆ. ಸೊ ಕೃಷ್ಣನ ಮನಸ್ಸನ್ನು ಕೂಡ ಪೂಜೆ ಮಾಡಬಹುದು. ಸೊ ಆ ರೀತಿಯಲ್ಲ ನಮ್ಗೆ ಅಷ್ಟು ಚೆನ್ನಾಗಿ ಒಂದು ಇದು ಹೇಳುದು. ಸೊ ಹಾಗೆ ಎಕ್ಸ್ಪರ್ಟ್ ಟೀಚರ್, ನಮ್ಗೆ ಅಧ್ಯಾಪಕರು ಯಾರು ತಿಳಿಸ್ಕೊಡ್ತಾರೆ ಈ ಭಗವಂತನ ಜ್ಞಾನವನ್ನು, ಅದು ಬೇಕು ನಮ್ಗೆ. ಸೊ ಶ್ರೀಲ ಪ್ರಭುಪಾದರು ಈಗ ಸಂಸ್ಥಾಪಕ ಆಚಾರ್ಯರು. ಸೊ ಅವರ ನಿರ್ದೇಶನದಲ್ಲಿ ನಾವು
ಇಲ್ಲ. ಸೊ ಆತರ ಆಚಾರ್ಯರು ಈಗ ನಮ್ಮದು ಬ್ರಹ್ಮ ಸಂಪ್ರದಾಯ ಬರುತ್ತೆ, ಅದೇ ರೀತಿಯಲ್ಲಿ ಆಚಾರ್ಯರು ಇದ್ದಾರೆ. ಶ್ರೀ ಸಂಪ್ರದಾಯದಲ್ಲಿ ಆಚಾರ್ಯರಿದ್ದಾರೆ ರಾಮಾನುಚಾರ್ಯರ ಪೀಳಿಗೆಯಲ್ಲಿ. ಮತ್ತೆ ಕುಮಾರ ಸಂಪ್ರದಾಯ ಇದೆ, ಅದರಲ್ಲಿ ವಿಷ್ಣು ಇವ್ರು ಬರ್ತಾರೆ, ನಿಂಬಾರ್ಕ ಸ್ವಾಮಿ ಅವರ ಸಂಪ್ರದಾಯ ಇದೆ. ಅದೇ ರೀತಿಯಲ್ಲಿ ಇನ್ನು ರುದ್ರ ಸಂಪ್ರದಾಯ. ಸೊ ಹೀಗೆ ಭಗವಂತನು ಅವನ ಭಕ್ತರು ಅವರು ಹೇಗೆ ನಮ್ಮಲ್ಲಿ ಒಂದು ರೀತಿಯಲ್ಲಿ ಶ್ರೀ ಪ್ರಭುಪಾದ ಹೇಳ್ತಾರಲ್ಲ, ಎಷ್ಟೋ ಪಾರ್ಟಿಗಳಿರ್ಬೋದು ದೇಶದಲ್ಲಿ, ಅದೆಲ್ಲ ಏನೋ ಎಲ್ಲವೂ ಕೂಡ ಆ ದೇಶದ ಒಳ್ಳೆದಕ್ಕೆ. ನಿಜವಾದ ಪಾರ್ಟಿ ಸಿಸ್ಟಮ್ ಇದ್ರೆ ಎಲ್ಲರೂ ಕೂಡ ದೇಶದ ಹಿತಕ್ಕೆ ಯೋಚನೆ ಮಾಡ್ತಾರೆ. ಈ ಪಾರ್ಟಿ ಇದ್ರೆ ಏನು, ಆ ಪಾರ್ಟಿ ಇದ್ರೆ ಏನು, ಒಳ್ಳೆ ಜನ ಇಲ್ಲೂ ಇದ್ದಾರೆ, ಕೆಟ್ಟ ಜನ ಅಲ್ಲೂ ಎಲ್ಲ ಎರಡು ಕಡೆ ಇದ್ದಾರೆ. ಇವಾಗ ಕಲಿಯುಗ ಹೆಚ್ಚಾಗಿ ಹೀಗೆ ಇರ್ತಾರೆ, ಇಲ್ಲ ಅಂದ್ರೆ ಎರಡು ಕಡೆ ಇದ್ದಾರೆ ಜನ. ಸೊ ಯಾವ ಪಾರ್ಟಿ ಆದ್ರೆ ನಮಗೆ ಅವರು ಆ ಸರಿಯಾದ ದೇಶದ ಹಿತವನ್ನು ಇಟ್ಕೊಳ್ಬೇಕು. ಅದೇ ರೀತಿ ಸಂಪ್ರದಾಯ ಆ ರೀತಿ ಹೇಳ್ಕೊಡ್ತಾರೆ. ಇದು ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ. ಸೊ ನಮ್ಮ ಶಿಲ ಪ್ರಭುಪಾದರು ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರುವ ಆಚಾರ್ಯ. ಉದ್ದೇಶ ಏನು? ಕೃಷ್ಣನ ತೃಪ್ತಿಪಡಿಸೋದು, ಇನ್ನೇನು ಉದ್ದೇಶ ಇಲ್ಲ. ನಾವು ಮತ್ತೆ ಕೃಷ್ಣ ಪ್ರಜ್ಞೆ ಬೆಳೆಸ್ಬೇಕು ಅಂತ ಎಲ್ಲ ಆಚಾರ್ಯರು ಎಲ್ಲ ಅವರು ಶುದ್ಧ ಭಕ್ತರು. ಅವ್ರಿಗೆ ನಮ್ಮಿಂದ ಏನು ಬೇಕಾಗಿಲ್ಲ ಅವ್ರಿಗೆ, ಆದ್ರೆ ಅವರು ನಮಗೆ ಈ ದಿವ್ಯ ಜ್ಞಾನವನ್ನು ಅನುಗ್ರಹಿಸ್ತಾರೆ. ಎಷ್ಟು ಸುಲಭವಾಗಿ ಭಗವಂತನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಕ್ರಿಯೆಯನ್ನು ಕೊಡ್ತಾರೆ ನಮ್ಗೆ. ಕಲಿಯುಗದಲ್ಲಿ ಸುಲಭವಾದ ಪ್ರಕ್ರಿಯೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇದನ್ನು ಜಪಿಸೋದು ನಾವು ಆರಂಭಿಸಿದ್ರೆ ಕೃಷ್ಣ ನಮ್ಗೆ ಬುದ್ಧಿ ಕೊಡ್ತಾನೆ. ಇಲ್ಲಿ ಹೇಳಿದಾರೆ ಇಲ್ಲ ಆಗ್ಲೇ ಈ ಭಾವಾರ್ಥದಲ್ಲಿ ಏನ್ ಹೇಳಿದ್ರು, ಕೃಷ್ಣ ಹೇಳೋದು ದದಾಮಿ ಬುದ್ಧಿಯೋಗಂ ತಂ ಶೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿತೆ. ಸೊ ಭಗವಂತನ ಹೇಳ್ತಾನೆ, ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೇನೆ. ನಾನು ಯಾರು ನನ್ನನ್ನು ತಿಳ್ಕೊಳ್ಬೇಕು, ನನ್ನನ್ನ ಹತ್ರ ಬರಬೇಕು ಅಂತ ಅವರು ಪ್ರಾಮಾಣಿಕತೆಯಿಂದ, ನಮ್ಮ ಪ್ರಾಮಾಣಿಕತೆ ನಮ್ಮಲ್ಲಿರೋದು, ಅದು ನಾವನ್ನು ಬೆಳೆಸ್ಕೊಂಡ್ರೆ ಅದು ಭಗವಂತನು ನಮಗೆ ದಾರಿ ತೋರಿಸ್ತಾನೆ, ಆ ಸರಿಯಾದ ಗುರುವನ್ನು ಕಳಿಸ್ತಾನೆ. ಆ ಯಾವ ಗ್ರಂಥಗಳನ್ನ ಓದ್ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಡಿಸ್ಕ್ರಿಮಿನೇಷನ್. ಸೊ ನಾವು ಯಾರೋ ಪುಸ್ತಕ ಕೊಟ್ಟಿರೋದು ಕೆಲವು ದಿವಸಗಳ ಹಿಂದೆ. ಸೊ ನಾನು ಒಬ್ಬರು ಭಕ್ತರ ಮನೆ ಹೋಗಿದ್ದು, ಅವ್ರ ಮಾತಾಜಿ ಅವ್ರ ಮನೆಗೆ ಹೋದ್ರೆ ಅವ್ರಿಗೆ ಕೇಳಿದೆ, ತೋರಿಸಿದ್ರೆ ನೋಡಿ ಇಷ್ಟು ಪುಸ್ತಕಗಳು ಕೊಟ್ಬಿಟ್ರು, ಗಿಫ್ಟ್ ಕೊಟ್ಬಿಟ್ರು, ಏನ್ ಮಾಡೋದು ಕಾಣಿಕೆ, ನೀವು ಇಟ್ಕೊಳ್ಬೋದಾ, ಇದು ನಾವು ಇವರಿಗೆ ಒತ್ಕೊಂಡು ಹೋಗೋದು ಹೆಂಗೆ, ಇದು ನಾವು ಮಂಗಳೂರಿಗೆ ಅನ್ಕೊಟ್ಟೆ. ಅವ್ರು ಹೇಳಿದ್ರು, ಬೇಡ ನನಗ್ ಬೇಡ, ಜೊತೆಗೆ ನನ್ನ ಮಕ್ಕಳೆಲ್ಲ ಇನ್ನ ಭಕ್ತರಾಗಿಲ್ಲ, ಅವ್ರು ಸುಮ್ಮನೆ ದಾರಿ ತಪ್ಪಿಡ್ತಾರೆ. ಈ ತರ ಪುಸ್ತಕಗಳು ಓದಿ ಆಗಲೇ ಒಂದು 1000 ಕನ್ಫ್ಯೂಷನ್ ಇದ್ದಾರೆ. ಇನ್ನ ಯಾವ್ದಾವ್ದೋ ಈ ಪುಸ್ತಕಗಳನ್ನ ಓದಿ ಇನ್ನ ಅವ್ರ ಮನಸ್ಸು ಕೆಡಿಸ್ಕೊಳ್ತಾರೆ. ಬೇಡ ನಮಗೆ ಸಾಕು. ಆಚಾರ್ಯರು ಶಿಲ ಪ್ರಭುಪಾದರು ಗುರುಶ್ರೀ ಪರಂಪರೆ ಬಂದಿರೋದು ಅವ್ರ ಧರಣೀಶ್ವರಿ ಮಾತಾಜಿ ಅವ್ರ ಮನೆ. ಅವ್ರ ಜೊತೆ ಮಾತಾಡಿದಾಗ ಅವ್ರು ನಮ್ಮ ತಮಿಳ್ ಡಿಪಾರ್ಟ್ಮೆಂಟ್ ಅವರು ತಗೊಂಡಿದ್ದಾರೆ, ಸೇವೆ ಹೊಣೆಗಾರಿಕೆ ತಗೊಂಡಿದ್ದಾರೆ ಅವ್ರ ಮಾತಾಜಿ. ಸೊ ಅವ್ರು ಹೇಳ್ತಾರೆ, ಬೇಡ ನಮಗೆ ಯಾವ ಪುಸ್ತಕ ನೀವು ಕಾಣಿಕೆ ಕೊಡ್ಬೇಡಿ, ನಮ್ಗೆ ಸಾಕು, ನಮ್ಗೆ ಇರೋದು ಈ ಭಗವದ್ಗೀತೆ ಇದೆ, ಭಾಗವತ ಇದೆ, ಚೈತನ್ಯ ಚರಿತಾಮೃತ ಇದೆ, ಇದನ್ನ ಅರ್ಥ ಮಾಡ್ಕೊಳ್ತೇನೆ. ಇದರಿಂದ ನಮಗೆ ಇವಾಗ ಹೇಗೆ ಒಬ್ಬರು ಮುಳುಗ್ತಾ ಇದ್ದೇವೆ, ಎಲ್ಲರೂ ಮುಳುಗ್ತಾ ಇದ್ದೇವೆ ಆಕ್ಚುಲಿ ಈ ಇದರಲ್ಲಿ, ಬಾವಿಯಲ್ಲಿ, ಭೌತಿಕ ಜಗತ್ತಿನಲ್ಲಿ, ಈ ಸಮುದ್ರದಲ್ಲಿ ಭವಸಾಗರ ಮುಳುಗ್ತಾ ಇದ್ದೇವೆ. ಆದ್ರೆ ನಮಗೆ ಒಂದು ಇದು ಸಿಕ್ಬಿಟ್ರೆ, ನಮ್ಗೆ ಯಾರಾದ್ರೂ ರಕ್ಷಣೆ ಕೊಡಕ್ಕೆ ಸರಿಯಾದ ಹಗ್ಗ ಸಿಕ್ಬಿಟ್ರೆ ನಮಗೆ ಸಾಕು. ಹಗ್ಗ ನಾವು ಗಟ್ಟಿಯಾಗಿ ಇಟ್ಕೊಳ್ತೇವೆ. ಅದು ಬೇರೆ ಹಗ್ಗಗಳು, ಬೇರೆ ಇನ್ಯಾರಾದ್ರೂ ಇಲ್ಲ ಹೊಳಪಾಗಿರೋದು ಒಂದು ಹೊಸ ಹಗ್ಗ ಹಾಕಿ ನೀವು ಇಟ್ಕೊಳ್ಳಿ, ಇದನ್ನ ಇನ್ನೊಬ್ರು ಹೇಳಿ, ಇಲ್ಲಿ ನೋಡಿ ಇದು ತುಂಬಾ ಶೈನಿಂಗ್ ಇದೆ, ಇದು ಅಂತ ಇನ್ನೊಂದು ಹಾಕಿದ್ರೆ ನಮ್ಗೆಲ್ಲ ಬೇಡ. ನಮ್ಗೆ ಗಟ್ಟಿಯಾದ ಹಗ್ಗ ಸಿಕ್ಕಿದೆ, ನಮ್ಗೆ ಹರಿನಾಮ ಸಿಕ್ಕಿದೆ ಕಲಿಯುಗದಲ್ಲಿ. ಶ್ರೀಲ ಪ್ರಭುಪಾದ ನಿರ್ದೇಶನದಲ್ಲಿ ಈ ಭಕ್ತರ ಸಂಘದಲ್ಲಿ ನಮ್ಗೆ ಗ್ರಂಥಗಳು, ಭಗವದ್ಗೀತಾ ಯಥಾರೂಪ ಗ್ರಂಥ ಇದೆ, ನಾವು ಇದನ್ನ ಇಟ್ಕೊಳ್ಳೋಣ ಸಾಕು. ನಮಗೆ ಬೇರೆ ಇದರಲ್ಲಿ ನಮಗೆ ನೀವು ಚಾನ್ಸ್ ತಗೊಳ್ಳಿ, ನೀವು ಬೇರೆಯವ್ರು ನೀವು ಬೇಕಾ, ನೀವು ಮುಳುಗ್ಬೇಕಾ ನೀರಲ್ಲಿ, ಸಮುದ್ರದಲ್ಲಿ ಇನ್ನ ನೀವು ಮುಳುಗೇ ಇರ್ಬೇಕಾ, ನೀವು ಹೊರಗೆ ಬರೋದು ಇಚ್ಛೆ ಇಲ್ವಾ, ನೀವು ಮಾಡಿ, ನೀವು ನಮಗ್ ಬೇಡ ಇದೆ. ಸೊ ಎನಿವೆ, ಸೊ ನಾನು ಇಲ್ಲಿಗೆ ಟೈಮ್ ಕೂಡ ಆಯ್ತು, ನಿಲ್ಲಿಸ್ತೇನೆ. ಸೊ ಇನ್ನೊಂದು ನ್ಯಾಯ ಹೇಳ್ತಾ ಇದ್ದೆ ನಾನು, ತಾಂಡೂಲ ವೃಶ್ಚಿಕ ನ್ಯಾಯ. ಸೊ ತಾಂಡೂಲ ವೃಶ್ಚಿಕ ನ್ಯಾಯ ಅಂದ್ರೆ ವೃಶ್ಚಿಕ ಅಂದ್ರೆ ಜೇಡ, ಸ್ಪೈಡರು. ತಾಂಡೂಲ ಅಂದ್ರೆ ಮೋಸ್ಟ್ಲಿ ಭತ್ತ ಅನ್ಸುತ್ತೆ. ಸೊ ಅದ್ರ ನ್ಯಾಯ ಏನು ಅಂದ್ರೆ, ಇದು ನಾವು ನೋಡಿದಾಗ ಜೇಡಗಳು, ಈ ರೀತಿಯ ಒಂದು ಕ್ರಿಮಿಗಳು ಭತ್ತದಿಂದ ಬರೋ ತರ ಅನ್ಸುತ್ತೆ. ಸೊ ಅವಾಗ ನೋಡಿದಾಗ ಅನ್ಸುತ್ತೆ, ಓಹೋ ಏನು ಇಲ್ಲ, ಈ ರಾಸಾಯನಿಕ ಪದಾರ್ಥ ಜೀವಿ ಅನ್ನೋದು ಬರ್ತಾ ಇರೋದು ಖಾಲಿ ಒಂದು ರಾಸಾಯನಿಕ ನೋಡಿ ಇಲ್ಲಿ ಭತ್ತದಿಂದ ಬಂದ್ಬಿಡ್ತು. ಈಗ ವಿಜ್ಞಾನಿಗಳಿದ್ದಾರೆ ಚಿಂತನೆ ಈ ರೀತಿ, ಅವ್ರು ಅನ್ಕೊಳ್ಳೋದು, ಅವ್ರು ನೋಡಿ ಸ್ಟಡಿ ಮಾಡಿ ನಾವು ಕಂಡು ಹಿಡಿದ್ಬಿಟ್ವಿ, ನಾವು ಜೀವಿಯನ್ನು ಸೃಷ್ಟಿ ಮಾಡ್ಬಿಟ್ವಿ. ಅವ್ರು ಏನ್ ಸೃಷ್ಟಿ ಮಾಡಿದ್ರು, ಖಾಲಿ ಕೇವಲ ಒಂದು 4 ಮಾಲಿಕ್ಯೂಲ್ ನ ಸೇರಿಸಿ ಪ್ರೋಟೀನು ಇದು ಸೇವ್ ಮಾಡಿದ್ರು ಅಷ್ಟೇ. ಏನೇನು ಒಂದು ಸೆಲ್ ಕೂಡ ಮಾಡಿಲ್ಲ. ಸೆಲ್ ಕೂಡ ಆ ದೇವರಿರೋ ಒಂದನ್ನು ಕಾಪಿ ಮಾಡಿ ಇನ್ನೊಂದು ಸೆಲ್ ಆಗುತ್ತೆ ಅದು. ಆದ್ರೆ ಹೇಳೋದು ನಾನೇ ಒರಿಜಿನಲ್ ಸೆಲ್ ಮಾಡ್ತೇನೆ, ನಾನು ಭಗವಂತನ ಒರಿಜಿನಲ್ ಸೆಲ್ ಮಾಡಿದಾನೆ ಭಗವಂತ. ಇವರು ಅದನ್ನ ಒರಿಜಿನಲ್ ಕಾಪಿ ಮಾಡ್ತಾರೆ ಅಷ್ಟೇ. ನಾವು ಒಂದು ಮೆಷಿನ್ ಇಟ್ಟು ನಾವು ಕಾಪಿ ಮಾಡ್ತೀವಲ್ಲ, ಜೆರಾಕ್ಸ್ ಕಾಪಿ ಮಾಡ್ತೀವಲ್ಲ ಅಷ್ಟೇ, ಕ್ಲೋನಿಂಗ್. ಮೂಲತಃ ನೀವೊಂದು ಫಸ್ಟ್ ಇಂದ ಮಾಡ್ಬೋದಾ ನೀವು? ಅದರ ಒಂದು ಯಂತ್ರದ ಒಳಗಿನಿಂದ ನೀವು ಒಂದು ನ್ಯೂಕ್ಲಿಯಸ್, ಒಂದು ಮೈಟೋಕಾಂಡ್ರಿಯಾ, ಒಂದು ಸೈಟ್, ಅದರಲ್ಲಿ ಬೇರೆ ಬೇರೆ ಯಂತ್ರಗಳ ಒಂದೊಂದು ಭಾಗವನ್ನು ನೀವು ಮಾಡ್ಬೋದಾ ನೀವು?
ಇಲ್ಲ, ಮಾಡಕ್ಕಾಗಲ್ಲ. ಎಲ್ಲೋ ಭಗವಂತನ ಕೊಟ್ಟಿರೋ ಒಂದು ಶಕ್ತಿಗಳಿಂದ ಮಧ್ಯೆಯಿಂದ ಶುರು ಮಾಡಿ ನಾವು ಒಂದು ತಯಾರಿ ಮಾಡ್ತೇವೆ, ಟಿಶ್ಯೂ ಕಲ್ಚರ್ ಅಂತ ಮಾಡ್ತೇವೆ ನಾವು. ನಾನು ಆಕ್ಚುಲಿ ಒಂದು ಕಲಿಯುವಾಗ ಶಾಲೆಯಲ್ಲಿ ಏನ್ ಕೇಳಿದೆ, ನಾನು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕೇಳಿದೆ ನಾನು. ಸೊ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕೇಳಿದಾಗ ನನಗೆ ಅನಿಸ್ತು, ಇವರು ಟೆಸ್ಟ್ ಟ್ಯೂಬ್, ನಾನು ಟೆಸ್ಟ್ ಟ್ಯೂಬ್ ಅಂತ ಕಾಲೇಜಲ್ಲಿ ಮಾಡ್ತಾ ಇದ್ವಿ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ ಕೆಮಿಕಲ್ ಲ್ಯಾಬೊರೇಟರಿಯಲ್ಲಿ. ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ಏನದು ಸೋಡಾ ಮತ್ತೆ ಆಸಿಡ್ ಅದನ್ನ ಮಿಕ್ಸ್ ಮಾಡಿದ್ರೆ ಅದು ಇದು ಬರುತ್ತೆ. ಆ ರೀತಿ ಇವರು ತಯಾರಿ ಮಾಡ್ಬಿಟ್ರ, ಟೆಸ್ಟ್ ಟ್ಯೂಬ್ ಅಲ್ಲಿ ತಯಾರಿ ಮಾಡ್ಬಿಟ್ರ ಇವರು ಅಂತ ನನಗೆ ಆ ತರ ಚಿಂತನೆಯಲ್ಲಿ ಹೋಗಿದ್ದೆ ನಾನು ಫಸ್ಟ್ಗೆ. ನಾನು ನಿಜವಾಗ್ಲೂ ವಿಜ್ಞಾನಿಗಳು ಅದ್ಭುತ, ಅವ್ರು ಕಂಡುಹಿಡಿದ್ಬಿಟ್ರು. ಏನು ಈಗ ದೇವರಿಲ್ಲ, ದೇವ್ರು ಯಾಕೆ ಬೇಕು, ಎಲ್ಲವೂ ಕೂಡ ಕರೆಕ್ಟ್, ಇವ್ರು ಹೇಳೋದೆಲ್ಲ ಆಕಸ್ಮಿಕವಾಗಿ ಆಗ್ತಾ ಇದೆ. ಟೆಸ್ಟ್ ಟ್ಯೂಬ್ ಅಲ್ಲಿ ಇವರು ಜೀವಿಗಳು ಕೂಡ ಸೃಷ್ಟಿ ಮಾಡ್ತಾ ಇದಾರೆ ಅನ್ಕೊಂಡೆ ನಾನು. ಮತ್ತೆ ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಹೆಸರಿಗಷ್ಟೇ ಅದು. ಅಲ್ಲಿ ಕೃಷ್ಣನು ಕೊಟ್ಟ, ಭಗವಂತನು ಕೊಟ್ಟ ವೀರ್ಯವನ್ನು ತಗೊಂಡು, ಮತ್ತೆ ಅವನೇ ಕೊಟ್ಟ ಮೊಟ್ಟೆಗಳ ಇದ್ರಿಂದ ತಗೊಂಡು, ತಾಯಿ ತಂದೆಯವರ ಇದರಿಂದ, ಅದು ಯಾರು ಸೃಷ್ಟಿ ಮಾಡಿದ್ದು? ಭಗವಂತರು ಸೃಷ್ಟಿ ಮಾಡಿದ್ದು ಮನುಷ್ಯನ ಗಂಡು ದೇಹ, ಹೆಣ್ಣು ದೇಹ. ಮತ್ತೆ ಅದರಲ್ಲಿ ಉತ್ಪತ್ತಿ ಮಾಡುವ, ತಯಾರಿ ಮಾಡುವ ಆ ರೀತಿಯ ಒಂದು ಇದು ಟೆಸ್ಟಿಸ್, ಓವರಿ, ಅದೇನೇನು ಹೇಳ್ತಾರೋ ಅದ ಅಂಗಾಂಗಗಳನ್ನು ಸೃಷ್ಟಿ ಮಾಡಿದ್ದು ಭಗವಂತನೇ. ಸೊ ಅವನು ಮಾಡ್ತಾ ಇರೋ ಫ್ಯಾಕ್ಟ್ರಿಯಲ್ಲಿ ಇವರು ಹೋಗಿ ಅದನ್ನ, ಅವರು ಏನು ನ್ಯಾಚುರಲ್ ಆಗಿ ಆಗುತ್ತೆ, ಒಂದು ಮೈಥುನ ಇದ್ರಲ್ಲಿ ಆಗುತ್ತೆ, ಅದನ್ನ ಇವರು ಹೊರಗಿಂದ ಒಳಗೆ ತಗೊಂಡ್ಬಿಟ್ಟು ಅದನ್ನ ಇವರೆಲ್ಲ ಹೊರಗೆ ಮಿಕ್ಸ್ ಮಾಡಿ ಆಮೇಲೆ ಅದು ಇದಾದ್ಮೇಲೆ ಆಮೇಲೆ ಏನ್ ಮಾಡ್ತಾರೆ, ಮತ್ತೆ ಭಗವಂತನ ಸೃಷ್ಟಿ ಮಾಡಿದ ಮೆಷಿನೇ ತಾಯಿ ಗರ್ಭದಲ್ಲಿ ಹಾಕ್ಬೇಕು ಇವರು. ತಾಯಿ ಗರ್ಭದಲ್ಲಿ ಹಾಕದೆ ಇವರು ಮತ್ತೆ ಅಲ್ಲಿ ಜೀವ ಉತ್ಪತ್ತಿ ಮಾಡಕ್ಕಾಗತ್ತಾ? ಎಲ್ಲಾದ್ರೂ ಕೇಳಿದಿರ ನೀವು? ಅದು 5 ತಿಂಗಳು 6 ತಿಂಗಳಿಗೆ ನಮ್ಮ ಹತ್ತಿರದಲ್ಲಿ ನಮ್ಮ ಒಬ್ಬ ಭಕ್ತರ ಮಗು 6-7 ತಿಂಗಳಲ್ಲಿ ಮಗು ಆಯ್ತು. ಸೊ ಎಷ್ಟು ಭಯ ಎಲ್ಲರಿಗೂ, ಏನಪ್ಪಾ ನಿಜ ಮಗು ಹುಟ್ಟುತ್ತಾ, ಇಲ್ಲಾಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಇದೆಯಾ? ಯಾಕಂದ್ರೆ ತಾಯಿಯ ಇದು ಗರ್ಭಕ್ಕೂ ಅತ್ಯಗತ್ಯ. ವಿಜ್ಞಾನಿಗಳು ತಯಾರಿ ಮಾಡಿದ್ದಾರಾ? ನಾವು ಒಂದು ಗರ್ಭವನ್ನು ತಯಾರಿ ಮಾಡಿದ್ದೇವೆ ಫ್ಯಾಕ್ಟ್ರಿಲಿ. ಬನ್ನಿ ನಮ್ಮ ಫ್ಯಾಕ್ಟ್ರಿ ಯುಟೆರಸ್ ಈ ಮಾಡೆಲ್ ಹೊಸ ತಯಾರಿ ಮಾಡಿದ್ದೇವೆ ನಾವು. ಗರ್ಭಕೋಶ ನಾವು ಹೊಸ ಚಿನ್ನದ ಗರ್ಭಕೋಶ ಮಾಡಿದ್ದೇವೆ, ನಾವು ತಗಡದ ಗರ್ಭಕೋಶ ಮಾಡಿದ್ದೇವೆ. ಏನು ಮಾಡಕ್ಕಾಗಲ್ಲ, ಭಗವಂತನ ಕೊಟ್ಟ ಇದ್ರಲ್ಲೇ ಅಲ್ಲಿ ಒಳಗೆ ಹಾಕ್ಬೇಕು. ಸರೋಗೇಟ್ ಮದರ್ ಅಂತಿದೆ, ಬೇರೆ ಇನ್ನೊಂದು ಯಾರಾದ್ರೂ ತಾಯಿ, ಇನ್ನೊಂದು ಹೆಣ್ಣು ಅವ್ರ ತಾಯಿ, ಅವ್ರಿಗಲ್ಲಿ ಅವ್ರು ಹಾಕ್ಬೇಕು. ಅವ್ರು ಹಾಕಿದ್ಮೇಲೆ ಅಲ್ಲಿ ಇನ್ನ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಯಾರ ಮಗು ಈಗ ತಗೊಂಡಿದ್ದು ಮೊಟ್ಟೆ ವೀರತನ ಅವ್ರ ಮಗುನ, ಇಲ್ಲಾಂದ್ರೆ ಈಗ ಬೆಳೆಸಿದ ತಾಯಿಯ ಮಗುನ, ಅದು ಕೂಡ ಪ್ರಾಬ್ಲಮ್ಸ್. ಈಗ ಅವ್ರು ಮಾಡಿ ಸೃಷ್ಟಿ ಮಾಡಿದ್ರು ಎಲ್ಲ ಪ್ರಾಬ್ಲಮ್ಸ್ ಇವ್ರು ಮಾಡೋದು. ಸೊ ಹೇಳಿದ್ದೇನಂದ್ರೆ, ಏನೂ ಆಗಿಲ್ಲ, ಏನು ಸೃಷ್ಟಿ ಆಗಿಲ್ಲ, ಏನು ಕೂಡ, ಎಲ್ಲದೂ ಕೂಡ ಕಾರಣ ಕೃಷ್ಣನೇ. ಈ ವೈಜ್ಞಾನಿಕ ಇದರಿಂದ ಏನು ಆಗೋದು, ಇದು ಮೂರ್ಖತನ ಅಷ್ಟೇ. ಸೊ ತಾಂಡೂಲ ವೃಶ್ಚಿಕ ನ್ಯಾಯ ಅಂದ್ರೆ ಆ ತಾಂಡೂಲ ಅನ್ನೋದು ಅದರಿಂದ ಬಂತು. ಯಾವ್ದು ಜೇಡಗಳು ಬಂತು, ಕ್ರಿಮಿಗಳು ಬಂದದ್ದು ಇದರಿಂದ, ಭತ್ತದಿಂದ ಬಂದದ್ದಲ್ಲ. ಒಂದು ಜೇಡ ಹೋಗಿ, ಒಂದು ಕ್ರಿಮಿ ಹೋಗಿ ಅದು ಮೊಟ್ಟೆಗಳು ಹಾಕ್ತು ಅಲ್ಲಿ. ಅದು ನಮಗ್ ಕಾಣಿಸೋದಿಲ್ಲ ನಮಗೆ, ಆದ್ರೆ ಮೊಟ್ಟೆಗಳಲ್ಲಿರೋದ್ರಿಂದ ಮತ್ತೆ ಆ ಮೊಟ್ಟೆಗೆ ಅದಕ್ಕೆ ಯಾವ ಅನುಕೂಲ ವಾತಾವರಣ ಸಿಕ್ತು, ಅಲ್ಲಿ ಅದು ಆ ಮೊಟ್ಟೆಗಳು ಇದಾಗಿ ಮತ್ತೆ ಅಲ್ಲಿ ಜೀವಿಗಳು ಉತ್ಪತ್ತಿಯಾಗಿ ಅದು ಬೆಳೆದು ಅಷ್ಟೇ, ಇನ್ನೇನಾಗಿಲ್ಲ. ಅದೇ ನಾವು ಅನ್ಕೊಳ್ಳೋದು ಅದು ಜೇಡಗಳಿಂದ ಬಂದದ್ದು. ಅದೇ ರೀತಿ ಇವರ ತತ್ವ, ಇವರದು ರಾಸಾಯನಿಕ ಪದಾರ್ಥದಿಂದ ಜೀವ ಸೃಷ್ಟಿಯಾಗೋದು ಇಲ್ಲ. ಸೊ ಇದೆಲ್ಲ ಬೊಗಳೆ ಅಷ್ಟೇ. ಸೊ ನಾವು ಯಥಾವರ್ತ ಜ್ಞಾನವನ್ನು ಭಗವದ್ಗೀತೆಯಿಂದ ತಿಳ್ಕೊಳ್ಬೇಕು. ಭಗವದ್ಗೀತೆ ಒಂದು ಗುರುಶ್ಯ ಪರಂಪರೆ ಬರೋ ಆಚಾರ್ಯದಿಂದ ತಿಳ್ಕೊಳ್ಬೇಕು. ಸೊ ಇದು ವಿಧಾನ. ಆಗ ತುಂಬಾ ಸುಲಭ, ತುಂಬಾ ಸರಳ, ಏನು ದೊಡ್ಡ ವಿಷಯ ಇಲ್ಲ, ತುಂಬಾ ಸಿಂಪಲ್ ಇದೆ. ಹರೇ ಕೃಷ್ಣ. ಸೊ ನಾನು ಇವತ್ತು ನಿಲ್ಲಿಸ್ತೇನೆ. ಮುರಳೀಧರ್ ಪ್ರಭು, ನೀವು 2 ನ್ಯಾಯಗಳು ಹೇಳಿದ್ರಿ. ಸೊ ಅದ್ರ ಬಗ್ಗೆ ನೀವೇ ನಿಮ್ಮ ಬಾಯಿಂದನೇ ಕೇಳೋಣ. ಮಾರ್ಜಾಲ ನ್ಯಾಯ ಮತ್ತೆ ಇನ್ಯಾವ ನ್ಯಾಯ ಹೇಳಿದ್ರಿ ನೀವು? ಹೇಳಿದ್ದು ಜೇಡ ಅಲ್ಲ ಪ್ರಭುಜಿ, ಚೇಳು. ಚೇಳು. ಓಕೆ. ವೃಶ್ಚಿಕ ಅಂದ್ರೆ ಚೇಳು, ಸ್ಕಾರ್ಪಿಯನ್. ಸಾರಿ, ಎಸ್, ಕರೆಕ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ತಪ್ಪನ್ನು ತಿದ್ದಿದ್ದಕ್ಕೆ ಧನ್ಯವಾದಗಳು. ಸ್ಪೈಡರ್ ಅಂದ್ರೆ ಜೇಡ, ಇದು ಸ್ಕಾರ್ಪಿಯನ್ ಅಂದ್ರೆ ಚೇಳು, ವೃಶ್ಚಿಕ ಅಂದ್ರೆ ಚೇಳು, ಕರೆಕ್ಟ್, ಸ್ಕಾರ್ಪಿಯನ್. ತಾಂಡೂಲ ವೃಶ್ಚಿಕ ನ್ಯಾಯ ಅಂದ್ರೆ ಚೇಳು. ಅನುಭವ ಇರ್ಬೋದೇನೋ, ನಾನ್ ನೋಡಿಲ್ಲ. ಚೇಳುಗಳು ನೋಡ್ತೀವಿ, ಅಲ್ಲಿ ಒಂದೊಂದು ಅಲ್ಲಿ ನೋಡಿದೀನಿ, ಆದ್ರೆ ಈ ರೀತಿ ಚೇಳುಗಳು ಬಂದಿರೋದು ಯಾರಾದ್ರೂ ನೀವು ಇದರಲ್ಲಿದ್ರೆ, ಕೃಷಿಯಲ್ಲಿದ್ರೆ, ಅದರಲ್ಲಿದ್ರೆ ನೋಡಿರ್ಬೋದು. ಅನುಭವ ಇರುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ನೋಡಿದೆ ಪ್ರಭುಜಿ, ಇದು ಮಾರ್ಜಾಲ ಕಿಶೋರ ನ್ಯಾಯ ಮತ್ತೆ ಮರ್ಕಟ ಕಿಶೋರ ನ್ಯಾಯ ಅಂತ 2 ಇದೆ. ಅದೆಲ್ಲ ಇದರಲ್ಲಿ ಭರ್ತೃಹರಿಯರ ನೀತಿ ಶತಕದಲ್ಲಿ ಬಂದಿದೆ ಅಂತೆ. ಒಂದ್ರಲ್ಲಿ ಮಾರ್ಜಾಲ ಕಿಶೋರ, ಮರ್ಕಟ ಕಿಶೋರ ಅಂತಂದ್ರೆ ಅದ್ರದ್ದು ಇದು ಮಗು, ಅದು ತಾಯಿ ಹೊಟ್ಟೆ ಹಿಡ್ಕೊಂಡಿರ್ತದೆ ಯಾವಾಗ್ಲೂ. ಚಿಕ್ಕ ಮಗು ಅಂದ್ರೆ ಇದು ಸುರಕ್ಷೆಗೋಸ್ಕರ. ಆದ್ರೆ ಅದು ಕಾರಣ ಆದ್ಮೇಲೆ ಕೈ ಬಿಟ್ಬಿಟ್ರೆ ಅದು ಬಿದ್ದೋಗ್ಬಿಡುತ್ತೆ. ಅದು ನಮಗೆ ಹೇಗೆ ಅಪ್ಲೈ ಆಗುತ್ತೆ ಅಂದ್ರೆ, ನಾವು ನಮ್ಮ ಸ್ವಂತ ಶಕ್ತಿಯಿಂದ, ನಮ್ಮ ಅಹಂಕಾರದಿಂದ ನಾವು ಭಗವಂತನ ಇದು ಮಾಡಕ್ ಹೋದ್ರೆ ನಾವು ಮಧ್ಯದಲ್ಲಿ ಬಿದ್ದೋಗ್ತೀವಿ ಅಂತೇಳಿ ಅದರದ್ದು ಸಂದೇಶ. ಇನ್ನೊಂದು ಇದು ಮಾರ್ಜಾಲ ಕಿಶೋರ ಅಂತಂದ್ರೆ, ಮಾರ್ಜಾಲ ಅನ್ನೋದು ಅದ್ರ ಮಗುನ, ಅದು ಮಗು ಹಿಡ್ಕೊಂಡಿರಲ್ಲ, ಇದೇ ತಾಯಿನೇ ಹಿಡ್ಕೊಂಡಿರುತ್ತೆ, ಕತ್ತತ್ರ ಹಿಡ್ಕೊಂಡಿರುತ್ತೆ ಅದು.
ಸೊ ಹಾಗಾಗಿ ಅದನ್ನ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ತಾಯಿ ಅದ್ರ ಸೇಫ್ಟಿ, ಅದ್ರ ಸುರಕ್ಷೆ ನೋಡ್ತಾ ಇರ್ತದೆ. ಹಾಗಾಗಿ ಭಗವಂತನಿಗೆ ನಾವು ಪ್ರೀತಿಯಾಗಿ, ಕೃಷ್ಣನಿಗೆ ಪ್ರೀತಿಯಾಗಿ ನಾವು ಅವರ ಪ್ರೀತಿಯಾಗಿ ಮಾಡಿದಾಗ ಕೃಷ್ಣನೇ ನಮ್ಗೆ ಸಹಾಯ ಮಾಡ್ತಾನೆ. ನಾವು ನಮ್ಮ ನಿಶ್ಚಿಂತೆ ಇರ್ಬೋದು ಅಂತ ನನ್ನ ಚಿಂತೆ ಅಂತ ಮತ್ತೆ ಅಲ್ಲೊಂದಿದೆ. ಇನ್ನೊಂದು ಏನಾಗಿದೆ ಅಂದ್ರೆ, ಇದು ಮರ್ಕಟ ಬಂಧನ ಯುಕ್ತಿ ಅಂತ ಒಂದಿದೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಆ ಮರ್ಕಟನ ಹಿಡಿಬೇಕಾದ್ರೆ ಒಂದು ಚಿಕ್ಕ ಇದು ಮಡಕೆ ತರ ಮಾಡ್ಬಿಟ್ಟು ಅದನ್ನ ನೆಲದಲ್ಲಿ ಇಟ್ಬಿಟ್ಟು ಅದರಲ್ಲಿ ಕಡಲೆಕಾಯಿ ಇದು ಹಾಕಿಟ್ಟಿರ್ತಾರೆ. ಆ ಮರ್ಕಟನ ಏನ್ ಮಾಡುತ್ತೆ ಅಂದ್ರೆ, ಅದು ಮೊದಲು ಕೈ ಹಾಕುತ್ತೆ. ಕೈ ಹಾಕಿದಾಗ ಅದಕ್ಕೆ ಆ ಕಡಲೆಕಾಯಿ ಎಲ್ಲ ಸಿಗುತ್ತೆ, ಕಡಲೆಕಾಯಿ ಅದು ಸಿಗುತ್ತೆ. ಅದ್ರ ಆಸೆ ಏನ್ ಮಾಡುತ್ತೆ, ಅದು ಕೈ ಬಿಡೋದಿಲ್ಲ. ಕೈ ಒಳಗಡೆ ಸಿಗಾಕೊಂಡ್ಬಿಡುತ್ತೆ. ಕೈ ಬಿಡ್ಬೇಕು ಅಂತ ಅದು ಗೊತ್ತಾಗೋದಿಲ್ಲ. ಕೈ ಬಿಟ್ರೆ ಕಡಲೆ ಹೋಗುತ್ತೆ ಅಂತ ಹೇಳಿ ನಾವು ನಮ್ಮ ಮಾಯಾ ಪ್ರಪಂಚದಲ್ಲಿ ಇರ್ತಕ್ಕಂಥ ಐಕ ಸುಖಭೋಗಗಳನ್ನ ನಾವು ಬಿಡದಿರೋದ್ರಿಂದ ನಮಗೆ ಬಂಧನ ಸಿಗೋದಿಲ್ಲ ಅಂತ ಹೇಳಿ ಅದು ಒಂದು ಸಂದೇಶ. ಧನ್ಯವಾದಗಳು ಪ್ರಭುಜಿ, ಧನ್ಯವಾದ. ಸೊ ಪ್ರಭುಜಿ ಹೇಳಿದಾಗೆ, ಒಂದು ನಮ್ಮ ಪ್ರಯತ್ನದಿಂದ ಕಪಿ ಹೇಗೆ ಆ ಕಪಿ ಮಗು ಅದನ್ನ ಇಟ್ಕೊಳಕ್ ಪ್ರಯತ್ನ ಪಡುತ್ತೆ. ಸೊ ಹಾಗೆ ಆಕ್ಚುಲಿ ಇದರಲ್ಲೂ ಕೂಡ ದಾರ್ಶನಿಕರು ಕೂಡ ಹೇಳ್ತಾರೆ. ನಮ್ಮ ಇದರಲ್ಲಿ ನೀವು ಮೋಸ್ಟ್ಲಿ ನಮ್ಮ ಶ್ರೀ ವೈಷ್ಣವ ಇದರಲ್ಲೂ ಕೂಡ ಎರಡು ಪಂಗಡ ಇದೇ ತರ ಅನ್ಸುತ್ತೆ ಅಲ್ಲ ಪ್ರಭುಜಿ. ಒಂದು ನಮ್ಮ ಪ್ರಯತ್ನದಿಂದ ನಾವು ಭಗವಂತನ ಕೃಪೆಯನ್ನು ಪಡಿಬೇಕು. ಒಂದು ಕೃಪೆ ಇದೆ ತಾಯಿಗೆ ಕಪಿ, ಅದು ಡೆಫಿನೆಟ್ಲಿ ಮಗುವನ್ನ ರಕ್ಷಣೆ ಮಾಡುತ್ತೆ. ಆದರೂ ಕೂಡ ಮಗು ಕಪ್ಪಿ ತಾಯಿ ಕಪ್ಪಿಯನ್ನು ಇಟ್ಕೊಳ್ಬೇಕು ಅಂತ ಅವ್ರು ಹೇಳೋದು. ಭಕ್ತಿಯಲ್ಲೂ ಕೂಡ ಅವ್ರು ಹೇಳೋದವರು ನಮ್ಮ ಪ್ರಯತ್ನ ಕೂಡ ಇರ್ಬೇಕು. ನಮ್ಮ ಪ್ರಯತ್ನ ಇಲ್ಲದೆ ತಾಯಿ ಕಪ್ಪಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಜಿಗಿತಾ ಇದೆ, ಮರದಿಂದ ಇನ್ನೊಂದು ಮರಕ್ಕೆ. ಈ ಮಗು ಕಪ್ಪಿ ಆಯ್ತು ನಾನು ತಾಯಿನ ಇಟ್ಕೊಳ್ಳೋದು ಬೇಡ, ನಾನು ಬಿಟ್ಬಿಡೋಣ ಆಯ್ತು, ಅದು ಬಿದ್ದೋಗ್ಬಿಡುತ್ತೆ. ಸೊ ಅದು ಕರೆಕ್ಟ್, ಅವ್ರು ಹೇಳೋದು ಅದು ಸರಿನೇ ಇದೆ. ನಮ್ಮ ಪ್ರಯತ್ನ ಕೂಡ ಬೇಕು. ನಾವು ಕೂಡ ಭಕ್ತಿಯಲ್ಲಿ ನಾವು ಜಪ ಮಾಡ್ಬೇಕು, ನಾವು ಕೂಡ ಭಕ್ತರ ಸಂಘ ಇಟ್ಕೊಳ್ಬೇಕು, ನಾವು ಭಗವದ್ಗೀತೆ ಶ್ರವಣ ಮಾಡ್ಬೇಕು. ಸೊ ಈ ರೀತಿ ಎಲ್ಲ ಕರೆಕ್ಟ್, ಅದು ಒಂದ್ ರೀತಿ. ಆದ್ರೆ ಇನ್ನೊಂದು ಇದೆ, ಇನ್ನೊಂದು ಭಕ್ತರು ಹೇಳ್ತಾರೆ, ಇಲ್ಲ ನಾವ್ ಎಷ್ಟು ಮಾಡಿದ್ರು ಏನ್ ಮಾಡಿದ್ರು ಮಾಯಾ ತುಂಬಾ ಶಕ್ತಿಶಾಲಿ, ನಾನು ಅಸಹಾಯಕನ, ಗೊತ್ತು ನನಗೆ ಇದು ಮಾಡಬಾರ್ದು ಅಂತ, ಆದ್ರೆ ಏನ್ ಮಾಡೋದು, ನನಗೆ ಆಗೋದಿಲ್ಲ. ನಾನು ಸೊ ಕೃಷ್ಣ ನೀನು ನನಗೆ ಮಾರ್ಜಾಲನ ರೀತಿ ನೀನು ಮಾಡು ಅಂತ ಇನ್ನ ಕೆಲವು ಭಕ್ತರು ಏನಂದ್ರೆ, ಮಾರ್ಜಾಲ ಏನ್ ಮಾಡ್ತಾ ಇದೆ, ಬೆಕ್ಕು ತನ್ನ ಮಗುವನ್ನು ಬಾಯಲ್ಲಿ ಅದೇ ಇಟ್ಕೊಂಡಿದೆ. ಸೊ ಹಾಗೆ ಅದು ಮಗುಗೆ ಏನ್ ತೊಂದರೆ ಇಲ್ಲ, ಏನ್ ಮಾಡಿದ್ರು ಕೂಡ ಅದು ತಾಯಿ ಇದರಲ್ಲೇ ಇದೆ, ಬಾಯಲ್ಲೇ ಇದೆ, ರಕ್ಷಣೆಯಲ್ಲೇ ಇದೆ. ಸೊ ಆ ರೀತಿ ಆ ಭಕ್ತರು ಯೋಚನೆ ಮಾಡೋದು, ನಮ್ಮ ಪ್ರಯತ್ನ ಏನು ಪ್ರಯೋಜನ ಇಲ್ಲ. ಕೃಷ್ಣನಿಗೆ ಇಚ್ಛೆ ಇದ್ರೆ ಅದು ಮಾಡಿದ್ರೆ ಯಾವುದು ನಮ್ಮ ರಕ್ಷಣೆ ಮಾಡ್ಬೋದು. ಇಲ್ಲ ಕೃಷ್ಣ ಇಚ್ಛೆ ಇಲ್ಲ ಅಂದ್ರೆ ನಾವ್ ಏನು ಮಾಡಕ್ಕೆ. ಸೊ ಅದು ಕರೆಕ್ಟ್, ಎರಡೂ ಕರೆಕ್ಟ್. ಆಕ್ಚುಲಿ ಎರಡೂ ಕೂಡ ನೋಡಿದ್ರೆ, ಯೋಚನೆ ಮಾಡಿದ್ರೆ ಒಂದೊಂದು ಆಂಗಲ್ ಇಂದ ಯಾವ್ದು ತಪ್ಪಿಲ್ಲ. ಸೊ ಭಕ್ತರು ಇದರಲ್ಲಿ ಈ ರೀತಿ ಯೋಚನೆ ಮಾಡೋದು ನ್ಯಾಯ, ಮಾರ್ಜಲ ನ್ಯಾಯ. ಅದರಲ್ಲಿ ಕೃಷ್ಣನೇ ರಕ್ಷಣೆ ಮಾಡ್ಬೇಕು, ಕೃಷ್ಣನಿಂದ ಆ ಕೃಪೆಯಿಂದಲೇ ನಮ್ಗೆ ಪರಿಪೂರ್ಣತೆ ಆಗೋದು, ನಾವು ನಮ್ಮ ಪರದಿಂದ ಆಗೋದಿಲ್ಲ ಅಂತ. ಇಲ್ಲ ಇನ್ನೊಂದ್ ಕಡೆ ಇಲ್ಲ ಕೃಷ್ಣನ ರಕ್ಷಣೆ ಮಾಡ್ತಾನೆ, ಅದು ನಮ್ಮ ಕೂಡ ಸ್ವಲ್ಪ ಪ್ರಯತ್ನ ಬೇಕು, ಸ್ವಲ್ಪ ಪ್ರಯತ್ನ ನಮ್ದು ಬೇಕು. ಸೊ ಎರಡು ಕೂಡ ಕರೆಕ್ಟೇ. ಅಂದ್ರೆ ಇದು ಒಂದೊಂದು ದೃಷ್ಟಿಕೋನ, ಎರಡು ಕೂಡ ಕರೆಕ್ಟ್, ಎರಡು ಯಾವ್ದು ತಪ್ಪಲ್ಲ. ಸೊ ಇದು ಒಬ್ಬ ಆಚಾರ್ಯರು ಈ ರೀತಿ ಇದನ್ನ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮಾರ್ಜಾಲ ನ್ಯಾಯದಲ್ಲಿ ಇನ್ನೊಂದಿದೆ ಪ್ರಭುಜಿ. ಆ ಮಾರ್ಜಾಲ ನ್ಯಾಯದಲ್ಲಿ ಮಗು ಸಂಪೂರ್ಣ ತಾಯಿ ಮೇಲೆ ಶರಣಾಗಿರ್ತದೆ, ಅವ್ರ ನಂಬಿಕೆ ಮೇಲೆ ಇರ್ತದೆ, ಹಾಗಾಗಿ ಅವ್ರು ರಕ್ಷಣೆ ಮಾಡ್ತಾರೆ. ಅವಾಗ ಕೃಷ್ಣ ಡೆಫಿನೆಟ್ ಕೊಡ್ತಾನೆ. ಹಾಗಾಗಿ ಅದಾಗುತ್ತೆ. ಹಾಗೆ ಆ ರೀತಿಯಾಗಿ ಈ ಆತ್ಮಜ್ಞಾನ ಮತ್ತೆ ಭಗವಜ್ಞಾನ ಭಗವಂತನ ಕೃಪೆಯಿಂದ ಮಾತ್ರವೇ ಸಾಧ್ಯ ಅಂತ ಹೇಳಿ ಅದು ಒಂದು ಲೆಕ್ಕ. ಈಗ ಒಂದ್ ರೀತಿ ಧ್ರುವ ಮಹಾರಾಜರು ಕೇಳ್ತಾ ಇದ್ದೇವೆ ನೋಡಿ, ಅವ್ರನ್ನ ಭಗವಂತನ ಬಿಡೋದಿಲ್ಲ, ಅವ್ರು ತಪ್ಪು ಮಾರ್ಗಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಇವಾಗ ಮಾರ್ಜಲ ಹೇಗೆ ತನ್ನ ಮಗುವನ್ನ ಇಟ್ಕೊಂಡೇ ಇರುತ್ತೆ, ಹಾಗೆ ಇವಾಗ ಋಷಿ ಮುನಿಗಳು ಬಂದ್ರು, ಇಲ್ಲಿ ಇವ್ರು ಬಂದ್ರು, ಮನು ಬಂದ್ರು, ಅವ್ರಿಗೆ ತಪ್ಪುದಾರಿ ಹೋಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಭಗವಂತನವ್ರನ್ನ ಇಟ್ಕೊಂಡಿದ್ದಾನೆ, ಮಾರ್ಜಾಲ ರೀತಿಯಲ್ಲಿ ಇಟ್ಕೊಂಡಿದ್ದಾನೆ. ಅವ್ರಿಗೆ ಆಯ್ತು, ಅವ್ರಿಗೆ ಸಂಪೂರ್ಣ ಕೃಪೆಯನ್ನು ಸಾಧಿಸ್ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡಿದ್ರು ಅವರು ಭಗವಂತ ರಕ್ಷಣೆಯಲ್ಲೇ ಇರುವವರು. ಧ್ರುವ ಮಹಾರಾಜ ಭಕ್ತರನ್ನು ಮೆಲ್ಲ ಕಚ್ಕೊಂಡು ಹೋಗ್ತದೆ, ಭಕ್ತರನ್ನು ಅಭಕ್ತರನ್ನು ಇಲಿ ತಕೊಂಡು ಹೋದಾಗೆ ಹೋಗ್ತದೆ ಅಲ್ವಾ ಪ್ರಭುಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು.